ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ವಿಶ್ವ ವಿಕಲಚೇತನರ ದಿನಾಚರಣೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಕಲಚೇತನ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಇರುವಂಥ ಅಥವಾ ಅವರ ಲಾಲನೆ ಪಾಲನೆ ಮಾಡುವ ಅಥವಾ ಅವರಿಗೆ ಶಿಕ್ಷಣ ನೀಡ್ತಾ ಇರುವಂಥ ಶಿಕ್ಷಕರ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದಾವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಗಣ್ಯ ಅತಿಥಿಗಳು ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಮತ್ತು ಸುಪ್ರೀತಾ ಮೇಡಮ್ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ವೀಕ್ಷಕರೇ, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮಂಗಳೂರಿನ ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿಗಳು, ಜೊತೆಗೆ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಅದೇ ರೀತಿಯಾಗಿ ಅವರು ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಅದೇ ರೀತಿ ಸುಪ್ರೀತಾ ಮೇಡಮ್ ಅವರು ಮಂಗಳೂರಿನ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ನ ಮುಖ್ಯೋಪಾಧ್ಯಾಯನಾಗಿದ್ದಾರೆ. ಜೊತೆಗೆ ಅವರು ಈ ಒಂದು ಕರ್ನಾಟಕ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು. ನಾನು ಈಗಾಗಲೇ ಹೇಳಿದಾಗೆ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಜಗತ್ತಿನಾದ್ಯಂತ ನಡೀತಾ ಉಂಟು. ಒಂದು ಕಾಳಜಿಯ ದಿನ ಇದು. ಸೊ ಈ ಒಂದು ಕಾಳಜಿಯ ಸಂದರ್ಭದಲ್ಲಿ ನಾವು ವಿಕಲಚೇತನರ ಬಗ್ಗೆ ತುಂಬ ಮಾತಾಡ್ತೇವೆ. ಅವರ ಬಗ್ಗೆ ಕಾಳಜಿ ತೋರಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ಕೂಡ ಹೌದು. ಆದರೆ ಅದೇ ಸಂದರ್ಭದಲ್ಲಿ ಈ ಒಂದು ವಿಕಲಚೇತನ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅವರ ಭವಿಷ್ಯವನ್ನು ರೂಪಿಸ್ತಾ ಇರುವಂಥ ಶಿಕ್ಷಕರು ಯಾರಿದ್ದಾರೆ ಅಥವಾ ಆ ಒಂದು ಸಂಸ್ಥೆಗಳಲ್ಲಿ ದುಡಿತಾ ಇರುವಂಥ ಶಿಕ್ಷಕೇತರ ಸಿಬ್ಬಂದಿಗಳು ಯಾರಿದ್ದಾರೆ, ಅವರ ಭವಿಷ್ಯದ ಬಗ್ಗೆ ಕೂಡ ತುಂಬ ಗಂಭೀರವಾಗಿ ಮಾತನಾಡಬೇಕಾದ ವಿಚಾರ. ಸೊ ಹಾಗಾಗಿ ಆ ಒಂದು ಶಿಕ್ಷಕರು ಅಥವಾ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಸಿಗ್ತಾ ಇರುವಂಥ ಗೌರವಧನ ಏನಿರ್ಬೋದು, ಆ ಗೌರವಧನದ ಮೊತ್ತ ಜಾಸ್ತಿ ಆಗಬೇಕು, ಅದು ಏರಿಕೆ ಆಗಬೇಕು ಅನ್ನುವುದೇ ಇವತ್ತು ಒಂದು ನಮ್ಮ ಕಾಳಜಿಯ ಮಾತುಕತೆ. ಈಗಾಗಲೇ ನಿನ್ನೆ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಮತ್ತು ಅದೇ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಒಂದು ಸಾಂಕೇತಿಕವಾದ ಧರಣಿಯನ್ನು ಮಾಡಿದೆ. ಈಗ ನೀವು ವಿಜುವಲಲ್ಲಿ ನೋಡ್ತಾ ಇರ್ಬೋದು, ಇದು ಮಂಗಳೂರಿನಲ್ಲಿ ನಡೆದಿರುವಂಥ ಒಂದು ಸಾಂಕೇತಿಕ ಧರಣಿ. ಇದು ಅಂದರೆ ಸರ್ಕಾರವನ್ನು ಒತ್ತಾಯಿಸುವ ಸಲುವಾಗಿ ಈ ಒಂದು ವಿಶೇಷ ಮಕ್ಕಳ ಶಾಲೆಯಲ್ಲಿ ದುಡಿತಾ ಇರುವಂಥ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ಗೌರವಧನವನ್ನು ಏರಿಕೆ ಮಾಡಬೇಕು. 2014 ನಂತರ ಅದು ಏರಿಕೆ ಆಗಿಲ್ಲ ಅಂತ ಈ ಒಂದು ಸಂಘಟನೆಗಳ ಅಭಿಪ್ರಾಯ. ಇದು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಈಗ ನಾನು ಹೇಳಿದೆ ಅದನ್ನು 2014 ಈ ಒಂದು ವಿಶೇಷ ಟೀಚರ್ಸ್, ನಿಮ್ಮ ಸ್ಪೆಷಲ್ ಸ್ಕೂಲ್ ಟೀಚರ್ಸ್ ಅಥವಾ ಅಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ಸ್ ಏನಿದ್ದೀರಿ, ಅವರ ಗೌರವಧನ ಏರಿಕೆ ಆಗಿಲ್ಲ ಅಂತ. ಸೊ ನೀವು ಹೇಳಲಿಕ್ಕೆ ಬಯಸ್ತೀರಿ? ಏನು ಬೇಡಿಕೆಯನ್ನು ಈಗ ಮಂಡಿಸ್ತಾ ಇದ್ದೀರಿ? ಏನೇನು ಆಗಬೇಕು? ಮೊದಲನೇದಾಗಿ ಇವತ್ತು ಬೇಸರವನ್ನ ನುಂಗಿಕೊಂಡು ಖಂಡಿತವಾಗಿ ವಿಕಲಚೇತನರ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮೆಲ್ಲ ವಿಶೇಷ ವ್ಯಕ್ತಿಗಳು ಅಂತ ಹೇಳ್ತೇವೆ, ವಿಕಲಚೇತನರು ಅಂತ ಹೇಳ್ತೇವೆ, ಅವರಿಗೆ ನಾನು ಒಂದು ಶುಭಾಶಯಗಳನ್ನು ಖಂಡಿತವಾಗಿ ಕೊಡಬೇಕಾದದ್ದು ನಮ್ಮ ಧರ್ಮ. ಏನು ಅವರ ಜೀವನ ಹಸನಾಗಲಿ. ಯಾಕೆಂತ ಹೇಳಿದ್ರೆ ನನ್ನ ಮತ್ತು ಆ ವಿಶೇಷ ಮಕ್ಕಳ ಸಂಬಂಧ ಕಳೆದ 40 ವರ್ಷಗಳಿಂದ ಅವರನ್ನ ಒಂದು ಮುಖ್ಯವಾಹಿನಿಗೆ ತರಬೇಕು. ಜೊತೆಗೆ ಈ ಸಂಸ್ಥೆಗಳು, ಅವರಿಗಾಗಿ ಕೆಲಸ ಮಾಡತಕ್ಕಂಥ ಸಂಸ್ಥೆಗಳು ಬಲಿಷ್ಠಗೊಳ್ಬೇಕೆಂಬ ನಿಟ್ಟಿನಲ್ಲಿ ಅದು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಇವತ್ತಿನವರೆಗೆ ನಾವು ಕೆಲಸ ಮಾಡುತ್ತಾ ಬಂದಿದ್ದೇವೆ. ಇವತ್ತು ಯಾಕೆ ಕರ್ನಾಟಕದಲ್ಲಿ ಈ ಅವ್ಯವಸ್ಥೆ ಇದೆ ಎಂಬುದು ಒಂದು ದೊಡ್ಡ ಪ್ರಶ್ನೆ. ಈಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ 2010-11 ನಮ್ಗೆ ಅನುದಾನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರು. ಹೌದು, ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಹಳ ಬೇಸರ ಆಯ್ತು. ನಮ್ಮ ವಿಚಾರಗಳನ್ನ ಕೇಳಿ ಬಹಳ ಬೇಸರವಾಯ್ತು. ಅದೇನು ಬಜೆಟ್ ಅಲ್ಲಿ ಇಟ್ಕೊಳ್ಳಿಲ್ಲ ಅವರದನ್ನ, ನೇರವಾಗಿ ಆ ಕ್ಯಾಬಿನೆಟ್ ಮೀಟಿಂಗ್ ನ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡಿ 2010-11 ಮಾರ್ಚ್ ತಿಂಗಳಲ್ಲೇ ಕೆಲವು ಶಾಲೆಗಳಿಗೆ ಅಲ್ಲಿಂದ ಅನುದಾನ ಸಿಕ್ಕಿದೆ. ಅಂದ್ರೆ ಅದು ಎರಡನೇ ನೀತಿ. ಒಂದು ನೀತಿ ಆಲ್ರೆಡಿ ಇತ್ತು ಇಲ್ಲಿ ಕರ್ನಾಟಕದಲ್ಲಿ. ಈ ವಿಶೇಷ ಶಾಲೆಗಳಿಗೆ 1982 ಏನು
ಈ ಅನುದಾನ ನೀತಿ ಸಂಹಿತೆಯಲ್ಲಿ ಹ್ಮ್ ಏನು ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂತ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಿಗುವ ರೀತಿಯಲ್ಲೇ ಹ್ಮ್ ಒಂದು ಅನುದಾನ ಸಿಗುವಂತ ವ್ಯವಸ್ಥೆ ವಿಶೇಷ ಶಾಲೆಗಳು ಅಂತ ಹೇಳಿದ್ರೆ ಅದು ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಆಟಿಸಮ್ ಅಥವಾ ಮೆದುಳಿನ ಪಾಶು ಅಂದ್ರೆ ಸೆರೆಬಲ್ ಪಾಲ್ಸ್ ಇರ್ಬೋದು, ಅಥವಾ ಮಲ್ಟಿಪಲ್ ಡಿಸೇಬಿಲಿಟಿ ಇರ್ಬೋದು, ಅಥವಾ ಶ್ರವಣ ದೋಷ ಇರ್ಬೋದು, ಅಥವಾ ಅಂಧತ್ವ ಇರ್ಬೋದು, ಅಥವಾ ದೈಹಿಕ ವಿಕಲತೆ ಇರ್ಬೋದು. ಇದೆಲ್ಲವನ್ನ ನಾವು ಒಟ್ಟಿಗೆ ನಾವು ಹೇಳೋದು ವಿಕಲಚೇತನದ ವಿಶೇಷ ಮಕ್ಕಳು ಅಂತ ಹೇಳಿ. ಹೌದು ಈ ಶಾಲೆ ಇದು 10-11ಕ್ಕೆ ಬಂದಾಗ ಅಧಿಕಾರಿಗಳು ಅದರೊಟ್ಟಿಗೆ ಇದನ್ನ ಸೇರಿಸಿಕೊಳ್ಳಿಲ್ಲ. ಓಕೆ 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 ಈ 1982 ಅನುದಾನ ನೀತಿಯೊಟ್ಟಿಗೆ ಇದನ್ನು ಸೇರಿಸದೆ ಒಂದು ವಿಶೇಷ ಅನುದಾನ ನೀತಿಯನ್ನು ತಂದರು. ದಟ್ ಈಸ್ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆ. ತಲೆ ಲೆಕ್ಕ ಮಾಡಿ ಕೊಡುವಂತದ್ದ, ತಲೆ ಲೆಕ್ಕ ಮಾಡಿ. ಹೌದು, ಒಂದು ಸಂಸ್ಥೆಯಲ್ಲಿ ಒಂದು ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರ ತಲೆ ಎಣಿಕೆ ಆಧಾರದಲ್ಲಿ ಅನುದಾನ ಕೊಡುವುದು. ಅದು 7 ಜನರಿಗೆ ಓರ್ವ ವಿಶೇಷ ಶಿಕ್ಷಕಿ ಇರಬೇಕು. ಅಲ್ಲಿ 7 ಜನರಿಗೆ ಶಿಕ್ಷಕಿಯರು ಇಲ್ಲದಿದ್ರೆ, ಬೇಕಾದಷ್ಟು ಶಿಕ್ಷಕ ಇಲ್ಲದ್ರೆ, ಆ ಉಳಿದ ಯಾವುದೇ ಮಕ್ಕಳಿದ್ರೆ ಅವರದೆಲ್ಲ ಅನುದಾನ ಕಟ್ ಈ ರೀತಿ. ಸೊ ಈ ರೀತಿಯಲ್ಲಿ ಬಂತು. ಅದು ಮೊದಲು 6,500 ಇತ್ತು. ಮತ್ತೆ ಬಳಿಕ ಸನ್ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ ಬಂದಾಗ ನಮ್ಮ ಆಗ ಮಂತ್ರಿಗಳಾಗಿದ್ದಂತ ಸನ್ಮಾನ್ಯ UT ಖಾದರ್ ಅವರು ನಮ್ಮನ್ನ ಇವರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿದಾಗ ಅವರ ಹತ್ರ ನಾವು ಹೇಳಿದೆವು, ಸಾಯ್ತಾ ಇದೆ ವಿಶೇಷ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಅಂದಾಗ ಅದನ್ನು ಬಜೆಟ್ ಅಲ್ಲಿ ಸೇರಿಸಿ 2013-14 ಬಜೆಟ್ ಅಲ್ಲಿ ಅದು ಡಬ್ಲಿಂಗ್ ಆಯ್ತು, ದ್ವಿಗುಣ ಆಯ್ತು. 13,500 ಇತ್ತು. ಕ್ಯಾರ್ ಟೇಕರ್ಸ್ ಅವರಿಗೆ 4,000 5,000 ಇದ್ದದ್ದು ಅದು 9,000 ಆಯ್ತು. ಒಳ್ಳೆ ಒಂದು ಆ ಕಾಲಕ್ಕೆ ಆ ಸಮಯದಲ್ಲಿ ಒಂದು ಒಳ್ಳೆ ಬೆಳವಣಿಗೆ, ಅದು ಒಂದು ಒಳ್ಳೆ ಬೆಳವಣಿಗೆ. ಅಲ್ಲಿಂದ 2014ರಿಂದ ಈವರೆಗೆ ಅಂದ್ರೆ 6 ವರ್ಷಗಳಾಯ್ತು. ನಾವು ಕೇಳುತ್ತಾ ಬರ್ತಾ ಇದ್ದೇವೆ, ಒಂದು ಪೈಸೆ ಜಾಸ್ತಿ ಆಗ್ಲಿಲ್ಲ. ಒಂದು ಪೈಸೆನು ಜಾಸ್ತಿ ಆಗ್ಲಿಲ್ಲ. ಇದು ಅರಣ್ಯ ರೋದನ ನಮ್ದು. ನಮ್ಮಲ್ಲಿ ಶ್ರವಣ ದೋಷ ಇರುವ ಮಕ್ಕಳಿದ್ದಾರಲ್ಲ, ಪಾಪ ಆ ಮಕ್ಕಳಿಗೆ ಕೇಳುದಿಲ್ಲ. ನಿಜವಾಗಿ ಕೇಳದೇ ಇರೋದ್ರಿಂದ ಅವರಿಗೆ ಮಾತಾಡ್ಲಿಕ್ಕೂ ಬರುದಿಲ್ಲ, ಮಾತಿಲ್ಲ. ಈ ಕೇಳದೇ ಇರುವುದರಿಂದ ಅವರಲ್ಲಿ ಮಾತಿಲ್ಲ, ಸೈನ್ ಲ್ಯಾಂಗ್ವೇಜ್. ಸೊ ಅಂತ ರೀತಿಯಲ್ಲಿ ನಾವು ಅವರ ಹತ್ತಿರ ನಿಂತುಕೊಂಡು ಎಷ್ಟು ಕಿರಿಚಿದ್ರು ಅವರಿಗೆ ಕೇಳುದಿಲ್ಲ. ಅದೇ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ನಮ್ದು ನೀವು ಎಷ್ಟು ಕೇಳಿದ್ರು, ನೀವು ಎಷ್ಟು ಒತ್ತಾಯ ಮಾಡಿದ್ರು, ಎಷ್ಟು ಒತ್ತಡ ಮಾಡಿದ್ರು, ಸರ್ಕಾರ ಕೇಳಿಸಿಕೊಳ್ತಾ ಇಲ್ಲ. ಎಸ್, ಈ ಒಂದು ವಿಚಾರವಾಗಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯ ಅಥವಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಮ ಜನಪ್ರತಿನಿಧಿಗಳ ಮೇಲೆ ಒತ್ತಡ ತರಬೇಕಿದು. ಇದು ಅತ್ಯಂತ ಒಂದು ಏನು ಕಾಳಜಿಯಿಂದ ನಡೀಬೇಕಾದ ಕೆಲಸ ಇದು. ಮೇಡಮ್, ಈಗ ನೀವು ನಿಮ್ಮ ಏನು ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೂಲ್ ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆ ನಡೀತಾ ಉಂಟು? ಎಷ್ಟು ಮಂದಿ ಶಿಕ್ಷಕರಿದ್ದಾರೆ? ಎಷ್ಟು ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ? ನಮ್ಮ ಶಾಲೆ ಶುರುವಾಗಿ 26 ವರ್ಷ ಆಯ್ತು ಸರ್. 26 ವರ್ಷ. ಹೌದು. 26 ವರ್ಷದಿಂದ ಈ ಒಂದು ವಿಕಲಚೇತನರ ಸೇವೆ ಮಾಡ್ತಾ ಇದ್ದೀರಿ ನೀವು? ಹೌದು. ನಾನು ಸೇವೆ ಮಾಡಿ 20 ವರ್ಷ ಆಗ್ತಾ ಉಂಟು ಸರ್. ಶಾಲೆ ಶುರುವಾಗಿ 26 ವರ್ಷ ಆಯ್ತು. ಎಷ್ಟು ಮಂದಿ ಸ್ಟಾಫ್ ಇದ್ದೀರಿ ನೀವು, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್? ಒಟ್ಟಿಗೆ 30 ಜನ ಇದ್ದೇವೆ ಸರ್. ಈಗ ಅದರಲ್ಲಿ ಎಷ್ಟು ಮಂದಿಗೆ ಈ ಒಂದು ಅನುದಾನ ಬರಬೇಕಾಗಿದೆ? ನಾವು ಟ್ರೈನಿಂಗ್ ಆದ ಟೀಚರ್ಸ್ 7 ಜನ ಇದ್ದೇವೆ, ಅವರಿಗೆ ಮಾತ್ರ ಬರ್ತಾ ಉಂಟು ಸರ್, ಬೇರೆ ಯಾರಿಗೂ ಇಲ್ಲ, ಬರ್ತಾ ಇಲ್ಲ. ನಿಮ್ಮ ಮ್ಯಾನೇಜ್ಮೆಂಟ್ ನವರೇ ಕೊಡ್ತಾ ಇದ್ದಾರೆ. ನೋಡಿ ಗಮನಿಸಬೇಕಾದ ವಿಚಾರ ಇದು. ಸಾರ್ವಜನಿಕರು ಅಥವಾ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಕೂಡ ಒಂದು ವಿಕಲಚೇತನರ ಮಕ್ಕಳಿಗೆ ನಡೆಸುವಂತ ಶಾಲೆ ನಡೆಸೋದ್ರ ಎಷ್ಟು ಕಷ್ಟ ಇದೆ ಅಂತ. ವಿಶೇಷ ಶಿಕ್ಷಕರೇ ಸಿಗುದಿಲ್ಲ ಸರ್, ಅಂದ್ರೆ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ, B.Ed ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದು, ಅಂದ್ರೆ ವೇತನ ಏನು ಸಿಗ್ತಾ ಇಲ್ಲ ಅಲ್ಲ, ಕಡಿಮೆ ಅಲ್ಲ. ಹೌದು 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 ಹೌದು. ನೋಡಿ, ಒಂದು ಕಡೆ ಅದು ಮೇಡಮ್ ಹೇಳ್ತಾ ಇದ್ದಾರೆ, ಅದು ವಸಂತ್ ಕುಮಾರ್ ಶೆಟ್ಟರ್ ಕೂಡ ಹೇಳ್ತಾ ಇದ್ದಾರೆ, ಶಿಕ್ಷಕರದೇ ಕೊರತೆ ಉಂಟು ಅಂತ. ಯಾಕೆ ಶಿಕ್ಷಕರ ಕೊರತೆ ಅಂತ ಹೇಳಿದ್ರೆ, ನಾವು ನಾಳೆ ಈ ಒಂದು ವಿಕಲಚೇತನರ ಸ್ಕೂಲಲ್ಲಿ ಪಾಠ ಮಾಡಲಿಕ್ಕೆ ಹೋದರೆ ನಮಗೆ ಎಷ್ಟು ಸಂಬಳ ಸಿಗಬಹುದು ಅನ್ನೋದು ಅನುಮಾನ ಕಾಡ್ತದೆ. ಯಾರಿಗೆ? ವಿದ್ಯಾರ್ಥಿಗಳಿಗೆ. B.Ed ಪದವಿ ಮುಗಿಸ್ಕೊಂಡು B.Ed ಮಾಡಲಿಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು ನಾವು ಜನರಲ್ ಸ್ಕೂಲ್ಗಳೇ ಹೋಗುವ, ನಾಳೆ ಎಲ್ಲಾದರೂ ಸರ್ಕಾರಿ ಅಪಾಯಿಂಟ್ಮೆಂಟ್ ಆಗ್ಬೋದು ಅಥವಾ ಒಳ್ಳೆ ದೊಡ್ಡ ಏನು ಖಾಸಗಿ ಸ್ಕೂಲ್ಗಳಲ್ಲಿ ಕೆಲಸ ಸಿಗಬಹುದು ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರುತ್ತೆ. ಅದು ಸ್ವಾಭಾವಿಕ ಕೂಡ. ಯಾರ ಮನೆಯ ಮಕ್ಕಳಿಗೆ ಅಥವಾ ಯಾವ ಪೋಷಕರು ಕೂಡ ತನ್ನ ಮಕ್ಕಳು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು, ಒಳ್ಳೆ ಜೀವನ ನಡೆಸಬೇಕಂತಲೇ ಬಯಸ್ತಾರೆ. ನಿಮ್ಮ ಹಾಗೆ ಸೇವೆ ಮಾಡಿಯೇ
ಬದುಕಬೇಕು ಅಂತ ನಿರೀಕ್ಷೆ ಮಾಡೋರು ತುಂಬ ಕಡಿಮೆ ಇರ್ತಾರೆ. ವೀಕ್ಷಕರೇ, ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ವಿಚಾರ ಬಗ್ಗೆ ಮತ್ತೆ ಮಾತಾಡ್ತೇವೆ. ಈಗ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಏರಿಕೆಯಾಗಲಿ ವಿಶೇಷ ಶಾಲಾ ಶಿಕ್ಷಕರ ಗೌರವಧನ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ವಿಶ್ವ ವಿಕಲಚೇತನರ ದಿನ. ಈ ಒಂದು ದಿನದ ಹಿನ್ನೆಲೆಯಲ್ಲಿ ಒಂದು ಕಾಳಜಿಯ ಒಂದು ಸಂವಾದ, ಇದು ಮಾತುಕತೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಆಡಳಿತಾಧಿಕಾರಿಗಳು, ಸಾನ್ನಿಧ್ಯ ವಸತಿ ಶಾಲೆ ಮಂಗಳೂರು. ಜೊತೆಗೆ ಸುಪ್ರೀತಾ ಅವರಿದ್ದಾರೆ, ಅವರು ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಇದರ ಮುಖ್ಯೋಪಾಧ್ಯಾಯನಾಗಿದ್ದಾರೆ. ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಜೊತೆಗೆ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಈಗಾಗಲೇ ನಿನ್ನೆ ದಿವಸ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಾಂಕೇತಿಕವಾದ ಧರಣಿಯನ್ನು ಮಾಡಿದ್ದಾರೆ. ಇಷ್ಟು ರಾಜ್ಯಾದ್ಯಂತ ಇರುವಂಥ ವಿಶೇಷ ಸ್ಕೂಲ್, ಸ್ಪೆಷಲ್ ಸ್ಕೂಲ್ ಇದೆ, ಈ ಒಂದು ಸ್ಪೆಷಲ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳ ಗೌರವಧನ 2014 ನಂತರದ್ದು ಮತ್ತೆ ಏರಿಕೆ ಆಗಿಲ್ಲ. ಸೊ ಈ ಒಂದು ಗೌರವಧನವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇಟ್ಕೊಂಡು ಅವರು ನಿನ್ನೆ ದಿವಸ ಇಡೀ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಒಂದು ಧರಣಿ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಇದರ ಒಂದು ಅದೊಂದು ಮಾನವೀಯ ಕಾಳಜಿಯ ನೆಲೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸರ್ಕಾರ ಒಂದು ಕ್ರಮ ಕೈಗೊಳ್ಳಬೇಕಾದ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಇದು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ರೆ, ಈಗ ಒಟ್ಟು ಕರ್ನಾಟಕವನ್ನು ನಾವು ನೋಡಿದರೆ ಈ ರೀತಿಯ ವಿಶೇಷ ಶಾಲೆಗಳು ಎಷ್ಟು ಇರಬಹುದು? ಅದು ವಸತಿ ಶಾಲೆ ಮತ್ತು ನಿಮ್ಮ ಡೇ ಕೇರ್ ಸ್ಕೂಲ್ಗಳು, ಜೊತೆಗೆ ಒಂದು ಇಷ್ಟು ಎಂಪ್ಲಾಯೀಸ್ ಈ ಒಂದು ಸ್ಕೂಲ್ಗಳಲ್ಲಿ, ಟೀಚರ್ಸ್ ಆ್ಯಂಡ್ ನಾನ್ ಟೀಚರ್ಸ್ ಇದ್ದಾರೆ. ಇಲ್ಲಿ ಒಟ್ಟು ಶಾಲೆಗಳ ವಿಚಾರ ಹೇಳುವುದಾದ್ರೆ, ಇವತ್ತು ಅನುದಾನ ಪಡ್ಕೊಳ್ಳುವಂತ ಈ ಶಿಶು ಕೇಂದ್ರಿಕತ ನೀತಿಯಲ್ಲಿ ಅನುದಾನ ಪಡೆದುಕೊಳ್ಳದಂತ ಶಾಲೆಗಳು 141. ಮತ್ತು ಅದಕ್ಕಿಂತ ಮೊದಲಿದ್ದಂತ ಅನುದಾನ ನೀತಿ 1982ರ ಅನುದಾನ ನೀತಿಯಲ್ಲಿ ಅನುದಾನ ಪಡ್ಕೊಳ್ಳುವಂತ ಶಾಲೆಗಳು 32. ಇದು ಬಿಟ್ಟು ಇನ್ನು ಸುಮಾರು ಒಂದು 300 ಶಾಲೆಗಳು, 300 ಸ್ಪೆಷಲ್ ಸ್ಕೂಲ್ಸ್ ಇನ್ ಅಂಡ್ ಅರೌಂಡ್ ಕರ್ನಾಟಕದ ಸುತ್ತ, ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ. ಅದು ನಾನು ಹೇಳಿದಾಗೆ ಬುದ್ಧಿಮಾಂದ್ಯತೆ ಇರ್ಬೋದು, ಶ್ರವಣ ದೋಷ ಇರ್ಬೋದು, ಅಥವಾ ಅಂಧತ್ವ ಇರ್ಬೋದು, ಫಿಸಿಕಲಿ ಚಾಲೆಂಜ್ ಇಂಥದ್ದೆಲ್ಲ ಇರ್ಬೋದು. ಈಗ ಈ ಫಿಸಿಕಲಿ ಚಾಲೆಂಜ್ ಸ್ವಲ್ಪ ಇರಾಡಿಕೇಟ್ ಆಗುತ್ತಾ ಬಂದಿದೆ. ಅದು ಅಷ್ಟೊಂದು ಕಾಣುವುದಿಲ್ಲ. ಬಟ್ ಶ್ರವಣ ದೋಷ ಮತ್ತು ಅಂಧತ್ವ ಇದೆ. ಜೊತೆಗೆ ಬುದ್ಧಿಮಾಂದ್ಯತೆ, ಮೆದುಳಿನ ಪಾರ್ಶ್ವ, ಬಹುವಿಧ ನ್ಯೂನ್ಯತೆ ಮತ್ತು ಆಟಿಸಂ ಕೇಸಸ್ಗಳಂತೂ ಇನ್ಕ್ರೀಸ್ ಆಗುತ್ತಾನೆ ಹೋಗ್ತಾ ಇದೆ. ಮಣಿಪಾಲದಲ್ಲಿ ಒಂದು ಸಮಾವೇಶದಲ್ಲಿ ವೈದ್ಯರೊಡನೆ ಸಂಭಾಷಣೆ ನಡೆಸುವಾಗ ಹೇಳಿದೆ, ಈ ಬಗ್ಗೆ ಒಂದು ರಿಸರ್ಚ್ ಆಗಬೇಕು. ಯಾಕೆ ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಉಂಟು ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಅದು ಇಲ್ಲಿಯ ವಾತಾವರಣದ ಈ ಯಾವುದರ ವ್ಯವಸ್ಥೆ ಅಂತ. ಈಗ ನೋಡಿ, ಎಂಡೋಸಲ್ಫನ್ನಿಂದಾಗಿ ನಾವು ಕಾಸರಗೋಡು, ಕಾಸರಗೋಡು, ಬೆಳ್ತಂಗಡಿ ಮತ್ತೆ ಸುಳ್ಯ, ಈ ಕಡೆಗಳೆಲ್ಲ ಈಗಲೂ ಅದಕ್ಕೆ ಸಂಬಂಧಿಸಿದಂತ ಮಕ್ಕಳ ಜನನ ಆಗ್ತಾ ಇದೆ. ಭೋಪಾಲ್ ಅನಿಲ ದುರಂತದಲ್ಲಿ ಏನಾಯ್ತು ಅದೇ ರೀತಿಯಲ್ಲಿ ಇದು ಒಂದು. ಸೊ ಈಗ ಹೇಳುದಾದ್ರೆ ಒಂದು 500 ಶಾಲೆಗಳಲ್ಲಿ ಕೇವಲ ಒಂದು ಟೋಟಲ್ ಒಂದು 100-125 ಶಾಲೆಗಳಿಗೆ ಅನುದಾನ ಬರ್ತಾ ಇದೆ. ಉಳಿದ ಎಲ್ಲ ಸಂಸ್ಥೆಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳು ಅವರೊಂದು ಸೇವೆಯ ರೂಪದಲ್ಲಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದು ಶಾಲೆಗಳು ಸರ್ಕಾರದಿಂದ ಕೂಡ ನಡೀತದೆ, ಇಲ್ಲ ಅಂತ ಹೇಳುದಿಲ್ಲ. ಶ್ರವಣ ದೋಷ ಇರಬಹುದು, ಅಥವಾ ಅಂಧತ್ವ ಇರಬಹುದು, ಅಥವಾ ಫಿಸಿಕಲಿ ಚಾಲೆಂಜ್. ಆದ್ರೆ ಬುದ್ಧಿಮಾಂದ್ಯತೆಗೆ ಸಂಬಂಧಿಸಿ ಎಲ್ಲವನ್ನು ಸ್ವಯಂ ಸೇವಾ ಸಂಸ್ಥೆಗಳೇ ನಡೆಸುವುದು ಅಂತ ಹೇಳಿಕೊಂಡು ಇಲ್ಲ ಅಂತ ಇಲ್ಲ. ಕಿದ್ವಾಯಿ ಹಾಸ್ಪಿಟಲ್, ನಮ್ಮ ಬೆಂಗಳೂರಿನ ಕಿದ್ವಾಯಿ ಹಾಸ್ಪಿಟಲ್ ಹತ್ರ ನಿಮ್ಯಾನ್ಸಿನ ಆಪೋಸಿಟ್ ಒಂದು ಸೆಂಟರ್ ಇದೆ. ಅಲ್ಲಿ ಸ್ವಲ್ಪ ಮಕ್ಕಳು ಮತ್ತೆ ಡಿಸ್ಟಿಟ್ಯೂಟ್ಗಳಿದ್ದಾರೆ, ಮಾರ್ಗದಲ್ಲೆಲ್ಲ ಸಿಕ್ಕಿದಂತ ಮಕ್ಕಳು, ಅವರನ್ನ ನೋಡಿಕೊಳ್ತಾರೆ. ಆದ್ರೆ ಏನ್ ಹೇಳುದು ಅಂತ ಹೇಳಿದ್ರೆ, ಎಲ್ಲರೂ ನಾವು ಮನುಷ್ಯರಲ್ವಾ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈ ಮಕ್ಕಳನ್ನ ಆ ರೀತಿ ಇದ್ದಾರೆ ಅಂತ ನಾವು ದೂರ ಮಾಡಿಕೊಳ್ಬಾರ್ದು. ಅವರು ನಮ್ಮ ನಾಗರಿಕ ಸಮುದಾಯದಲ್ಲಿ ಒಬ್ಬರು. ಈ ಒಂದು ವಿಚಾರ ನಮ್ಗೆ ತಿಳಿದಿರ್ಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಬೇರೆ ಜನರಲ್ ಸ್ಕೂಲ್ ಮಾಡಿದಾಗ ಅಥವಾ ನಡೆಸುವಾಗ ಒಂದಷ್ಟು ಕಷ್ಟಗಳು ಇರೋದು ಸ್ವಾಭಾವಿಕ. ಆದರೆ ಜನರಲ್ ಸ್ಕೂಲ್ನಲ್ಲಿ ಅಲ್ಲಿಗೆ
ಡೊನೇಷನ್ಸ್ ರೂಪದಲ್ಲಿ ಒಂದಷ್ಟು ದುಡ್ಡುಗಳು ಬಂದೇ ಬರ್ತದೆ. ಖಾಸಗಿ ಶಾಲೆ ಅದು ಇವತ್ತು ಇಂಗ್ಲೀಷ್ ಮೀಡಿಯಮೋ ಅಥವಾ ನಗರದ ಕೇಂದ್ರಿತ ಶಾಲೆಗಳಾಗಿದ್ದ ಸಂದರ್ಭದಲ್ಲಿ ಅವರಿಗೆ ನಿಮ್ಮಷ್ಟು ದೊಡ್ಡ ಸಮಸ್ಯೆಗಳು ಕಾಡೋದಿಲ್ಲ. ನಿಮ್ಮಲ್ಲಿ ತೀರಾ ಬಡತನದ ಮಕ್ಕಳು ಬಂದರೆ ಈ ಮಾತನ್ನ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಒಮ್ಮೆ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಈ ಇಂಥ ಕಾಲೇಜುಗಳನ್ನೆಲ್ಲ ನಡೆಸಬಹುದು, ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ನಡೆಸುವುದಂದ್ರೆ ಅದು ಸುಲಭದ ವಿಚಾರ ಅಲ್ಲ ಅಂತ ಹೇಳಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು, ಪ್ರಖ್ಯಾತ ಎಲುಬು ತಜ್ಞ, ಈ ಮಾತನ್ನ ಹೇಳಿದ್ರು. ಯಾಕೆ ಇದು ನಿಜವಾಗಿ ಹೇಳುದಾದ್ರೆ ನಮ್ಗೆ ಖುಷಿ ಇದೆ, ನಮ್ಗೆ ಸಂತೋಷ ಇದೆ, ಒಂದು ಆತ್ಮತೃಪ್ತಿ ಇದೆ, ನಾವು ಸೇವೆ ಮಾಡ್ತಾ ಇದ್ದೇವೆ ಅಂತ. ಈಗ ಮೇಡಮ್ 20-25 ವರ್ಷದಿಂದ ನೀವು ಶಿಕ್ಷಕಿಯಾಗಿ ಮತ್ತು ಈಗ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಹೇಳ್ತೀರಿ ಈಗ ಶಿಕ್ಷಕರೇ ಬರ್ತಾ ಇಲ್ಲ ಅಂತ, ಅಲ್ವಾ? ಏನು ಸ್ಪೆಷಲ್ ಸ್ಕೂಲ್ ಅಥವಾ ಏನು ಸ್ಪೆಷಲ್ ಟೀಚರ್ಸ್ ಕೋರ್ಸ್ ಮಾಡಿದಂಥ ಶಿಕ್ಷಕರು ಬರ್ತಾ ಇಲ್ಲ ಅಂತ. ಒಂದು ಯಾಕೆ ಬರ್ತಾ ಇಲ್ಲ ಅಂತ, ಮತ್ತೊಂದು ಆ ಒಂದು ಫೀಲ್ಡಲ್ಲಿ ಏನು ಹೆಣ್ಮಕ್ಳು ಬಹು ಮುಖ್ಯವಾಗಿ ಶಿಕ್ಷಕರಾಗಿ ತೊಡಗಿಸಿಕೊಳ್ಬೇಕಿದ್ದರೆ ಏನಾಗಬೇಕು, ಏನು ಪ್ರೇರಣೆಯಾಗಿ ಸಿಗಬೇಕು, ಏನು ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಏನು? ಬರ್ತಾ ಇಲ್ಲ ಅಂದ್ರೆ ವೇತನ ಸಹ ಮುಖ್ಯ ಅಲ್ಲ ಸರ್. ಖಾಲಿ ಸೇವೆ ಮಾಡಿ ಮುಂದುವರಿಸಲಿಕ್ಕೆ ಆಗುದಿಲ್ಲ ಜೀವನ. ಖಂಡಿತ ಹೌದು. ವೇತನ ಸಹ ಅದಕ್ಕೆ ಸರಿಯಾಗಿ ದೊರಕಬೇಕು. ಇದ್ರಲ್ಲಿ ಏನು ವೇತನ ಅಷ್ಟೇನು ಸಿಗ್ತಾ ಇಲ್ಲ ಅಂತ ಹೇಳಿ ಈ ವಿಶೇಷ ಶಿಕ್ಷಣ ಗೌರವಧನ, ವೇತನನೂ ಅಲ್ಲ. ಅದಕ್ಕೋಸ್ಕರ ಈ ಫೀಲ್ಡ್ಗೆ ಯಾರು ಬರ್ತಾ ಇಲ್ಲ. ಈಗ ಬರ್ಬೇಕಲ್ವಾ, ಏನ್ ಮಾಡುವಂತದ್ದು? ಸೇವೆ ಮಾಡುವ ಮನೋಭಾವನೆ ಇರ್ತದೆ ಸರ್. ಈಗ ಶಿಕ್ಷಕರು ಬೇಕೇ ಬೇಕಲ್ವಾ? ಈಗ ನೀವು ಹೇಳ್ತೀರಿ 300ಕ್ಕಿಂತ ಜಾಸ್ತಿ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು ವಿಶೇಷ ಮಕ್ಕಳಿಗಾಗಿ ಇದಾವೆ. ಅಲ್ಲಿ ಈಗ ಎಕ್ಸ್ಪರ್ಟ್ ಟೀಚರ್ಸ್ಗಳು ಬೇಕಲ್ವಾ? ಬೇಕೇ ಬೇಕು ಸರ್. ಈಗ ಅವ್ರು ಬರ್ಬೇಕಂತ ಹೇಳಿದ್ರೆ ಏನು ಪ್ರೇರಣೆ ಏನ್ ಸರ್? ಅಲ್ಲ, ಅದು ಸುಪ್ರೀತಾ ಹೇಳೋದು ಕೂಡ ಸರಿಯೇ. ಯಾಕೆ ಅಂತ ಹೇಳಿದ್ರೆ, ಯಾರು ಒಬ್ಬರು ಕೆಲಸ ಮಾಡಬೇಕಾದ್ರೆ ಇವತ್ತು ನಾವೊಂದು ಸಂಸಾರ ಎಂಬ ಒಂದು ಮನೆಯಿಂದ ಬಂದು ಅಲ್ಲಿ ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಇರಬಹುದು ಸೇವೆ ಮಾಡತಕ್ಕಂತ ಒಂದು ಮನೋಭಾವ, ನಮ್ಮಲ್ಲಿ ಕಾಳಜಿ ಇರಬಹುದು. ಆದ್ರೆ ನಮ್ಮ ದಿನನಿತ್ಯದ ಬದುಕಿದೆ ಅಲ್ವಾ? ಬದುಕಿದೆಯಲ್ಲ, ಜೀವನ ದುಸ್ತರವಾಗಬಾರ್ದು. ನಮ್ಮ ಜೀವನ ನಿರ್ವಹಣೆ ಕೂಡ ಬೇಕು. ಹೌದು, ಅದರ ಜೊತೆಗೆ ಆ ಮಕ್ಕಳ ಸೇವೆಯಲ್ಲಿ ನಾವು ಖುಷಿಯನ್ನ ಕಂಡುಕೊಳ್ತೀವಿ ಅಲ್ವಾ? ಅವರಿಗೆ ಆ ಮಕ್ಕಳಿಗೆ ಒಳ್ಳೆಯ ಖುಷಿಯ ದಿನಚರಿಯನ್ನು ಕೊಡಬೇಕಿದ್ದರೆ ಆ ಶಿಕ್ಷಕರು ನೆಮ್ಮದಿಯಿಂದ ಖುಷಿಯಿಂದ ಇರಬೇಕು. ಇದು ಸಬಲೀಕರಣ ಎಂಬುದು ಇವತ್ತೇನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧೀನದಲ್ಲಿ ಬರ್ತಕ್ಕಂತ ಈ ಇಲಾಖೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ. ಅಲ್ಲಿ ಸಬಲೀಕರಣ ಎಂಬ ಪದಕ್ಕೆ ಏನು ಅರ್ಥ ಬರ್ಬಹುದು? ಖಂಡಿತವಾಗಿ ಎಲ್ಲ ವಿಚಾರದಲ್ಲಿ ಅದು ಪ್ರಶ್ನೆ ಮಾಡಬೇಕಾದ ವಿಚಾರ ಇದು. ಹೌದು, ಸಬಲೀಕರಣ ಎಲ್ಲದರಲ್ಲೂ ಬರ್ಬೇಕು. ನಾವು ನೋಡಿ ಕೇಳಿಕೊಂಡು ಬಂದೆವು, ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಈ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನ ಬೇರ್ಪಡಿಸಿ ಅದಕ್ಕೆ ಬೇರೆ ಪ್ರಧಾನ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿ, ಅದಕ್ಕೆ ಬೇರೆ ಮಂತ್ರಿಯನ್ನೇ ನೇಮಕ ಮಾಡಿ, ಅದೊಂದು ಬೇರೆ ಇಲಾಖೆಯಾಗಿ ಇಟ್ಕೊಳ್ಳಿ. ಖಂಡಿತವಾಗಿ ಆಗಬೇಕಾದದ್ದು ಆಗ್ಲೇಬೇಕು ಕಾರಣ. ಯಾಕೆ ಅಂತ ಹೇಳಿದ್ರಿ, 1995ರಲ್ಲಿ ಅಂಗವಿಕಲರ ಅಧಿನಿಯಮ ಜಾರಿಗೆ ಬಂತು. ಆಗ ಬರೇ 7 ಡಿಸೇಬಿಲಿಟಿ ಇತ್ತು ಅದರಲ್ಲಿ. ಈಗ ಪಾರ್ಲಿಮೆಂಟಿನಲ್ಲಿ ಕೇಂದ್ರ ಸರ್ಕಾರ 2016ರಲ್ಲಿ ಈ ಬಿಲ್ ಪಾಸ್ ಮಾಡಿದೆ, ನೂತನ ಬಿಲ್ 2016 ಅಂಗವಿಕಲರ ಅಧಿನಿಯಮ ಪಾಸ್ ಆಗಿದೆ. ಬಹಳ ಒಳ್ಳೇದಿದೆ, ಅದನ್ನು ತೆಗೆದು ಓದಬೇಕು. ಅದರ ಪ್ರಕಾರ ಎಷ್ಟು ಡಿಸಬಿಲಿಟಿಗಳು? 21 ಅಂಗವೈನ್ಯಗಳನ್ನು ಇದು ಗುರುತಿಸಲಾಗಿದೆ. 21 ಆದ್ರೆ ಅದರಲ್ಲಿ ಕುಷ್ಠರೋಗಿಗಳಿದ್ದಾರೆ, ತಲಸೇಮಿಯಾ ರೋಗಕ್ಕೆ ಸುತ್ತಾದವರಿದ್ದಾರೆ, ಮತ್ತೆ ಆಸಿಡಿಯಿಂದ ಸಂಕಷ್ಟಕ್ಕೊಳಗಾದವರಿದ್ದಾರೆ, ಎಲ್ಲ 21 ಇದೆ. ಆದ್ರೆ ಅಲ್ಲಿ ಏನು ಹೇಳ್ತಾ ಇದೆ, ಅವರಿಗೆ ಉಚಿತ ಶಿಕ್ಷಣ ಕೊಡಿ, ಮತ್ತೆ ಪೂರ್ಣ ಸೌಲಭ್ಯ ಇರತಕ್ಕಂತ ಸವಲತ್ತಿರುವಂತ ವ್ಯವಸ್ಥೆಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಿ, ಅವರಿಗೆ ಕಾನೂನಿನ ರಕ್ಷಣೆಯನ್ನು ಕೊಡಿ, ಅವರ ಜೀವನ ನಿರ್ವಹಣೆ ನೋಡಿಕೊಳ್ಳಿ, ಎಲ್ಲವೂ ಹೇಳ್ತದೆ. ಎಲ್ಲ ಇದೆ ಅದರಲ್ಲಿ, ಎಲ್ಲವೂ ಆ ರೀತಿಯ ಮಾರ್ಗದರ್ಶನದ ಮೂಲಕ ರಾಜ್ಯ ಸರ್ಕಾರಗಳು ನಡೆಸಿಕೊಂಡು ಬರಬೇಕು. ಕಡತದಲ್ಲಿ ಉಳಿಬಾರ್ದು. ಈಗ ಆಯ್ತು, ಈಗ ರಾಜ್ಯ ಸರ್ಕಾರಗಳು ಅಂತ ಶಾಲೆಗಳನ್ನು ತೆರೆಯುವುದಿಲ್ಲ. ನೀವು ಹೇಳಿದಾಗ 1-2 ತೆರೆಯಬಹುದು. ಉಳಿದನ್ನೆಲ್ಲ ಈಗ ನಿಮ್ಮಂಥ ಖಾಸಗಿ ಸಂಸ್ಥೆಯವರು ಬೇರೆ ಬೇರೆ ದಾನಿಗಳ ಸ್ವಯಂ ಸೇವಾ ಸಂಸ್ಥೆಗಳ ನೇತೃತ್ವದಲ್ಲಿ ನಡೆಸ್ತಾರೆ. ಸೊ ಅವರಿಗಾದ್ರೂ ಒಂದು ಸೌಲಭ್ಯ ಸೌಕರ್ಯವನ್ನು ಮಾಡಿಕೊಡ್ಬೇಕಲ್ವಾ? ಯಾವ ರೀತಿ ನೋಡಿ, ಈಗ ಶಿಕ್ಷಣ ಇಲಾಖೆಯಲ್ಲಿ ಅದು ಅಂಗನವಾಡಿಗಳಿದೆ, ಎಲ್ಲವಿದೆ.
ಈಗ ಬಂದಿರತಕ್ಕಂತ ನೋಡಿ ಸರ್ವ ಶಿಕ್ಷಾ ಅಭಿಯಾನ ಇತ್ತು, ಈಗ ಅದರ ನಂತರ ಈಗ ಮಾಧ್ಯಮಿಕ ಶಿಕ್ಷಣ ಅಂತ ಬಂದಿದೆ. ಇದರಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಸಮಗ್ರ ಶಿಕ್ಷಣ, ವಿಶೇಷ ಶಾಲೆಗಳು ಬೇಡ, ಸಮಗ್ರ ಶಿಕ್ಷಣ. ಈ ವಿಶೇಷ ಶಾಲೆಗಳು ಬೇಕಾಗಿಲ್ಲ, ಈ ಮಕ್ಕಳನ್ನ ಸಾಮಾನ್ಯ ಶಾಲೆಗೆ, ಮೇನ್ ಸ್ಟ್ರೀಮ್ ಸ್ಕೂಲ್ಗಳಿಗೆ ಕಳುಹಿಸಿ. ಆಗುತ್ತಾ? ನೀವು ಹೇಳ್ಬೇಕು ಸರ್, ಪರಿಸ್ಥಿತಿ ಹೇಗೆ ಉಂಟು ನೀವು ಅವರಿಗೆ ಹೇಳ್ಬೇಕು. ದಾಖಲಾತಿ ಆದ್ರೆ ಸಾಕು ಸರ್ ಅಲ್ಲಿ ಸಾಮಾನ್ಯ ಶಾಲೆಯಲ್ಲಿ. ಅಲ್ಲ, ಇದು ಯಾಕೆ ಹೇಳ್ತಾ ಇದ್ದೇವೆ ಹೇಳಮ್ಮ, ವ್ಯವಸ್ಥೆ ಕೊಡ್ಬೇಕಂತ ಇಲ್ಲ, ಅವರಿಗೆ ದಾಖಲಾತಿ ಜಾಸ್ತಿ ಆದ್ರೆ ಆಯ್ತು. ಹೌದು, ಜನರಲ್ ಸ್ಕೂಲ್ಗಳಲ್ಲಿ. ಹೌದು ಹೌದು, ಅವರು ಮತ್ತೆ ಯಾವುದೋ ರೀತಿಯಲ್ಲಿ ಆದ್ರೂ ಅವರು ಏನು ದಾಖಲಾತಿ ಜಾಸ್ತಿ ಆಗಿ ಮಾಡ್ತಾರೆ ಕೂಡ, ಸ್ವಾಭಾವಿಕವಾಗಿ. ಯಾಕಂತ ಹೇಳಿದ್ರೆ ನಿಮ್ಮಂತ ಸ್ಕೂಲ್ಗಳಲ್ಲಿ ನಡೆಸುವಾಗ ಪ್ರತಿ ಒಂದು ಇಂಚು ಇದನ್ನು ವ್ಯವಸ್ಥೆಯನ್ನು ಕೂಡ ಪೋಷಕರು ಬಂದು ಕೇಳ್ತಾರೆ ಅಲ್ವಾ? ಇಲ್ಲಿ ಈ ವಿಶೇಷ ಮಕ್ಕಳಿಗೆ ಅವರಿಗೆ ಬರೇ ಒಂದು ಅಕಾಡೆಮಿಕ್ ಅಂತ ಶೈಕ್ಷಣಿಕ ಯೋಜನೆ ಮಾತ್ರ ಅಲ್ಲ, ಖಂಡಿತವಾಗಿ ಅಲ್ಲ. ಅದು ಇಡೀ ಜೀವನಕ್ಕೆ ಸಂಬಂಧಪಟ್ಟಂತ ಶಿಕ್ಷಣವನ್ನ ವಿಶೇಷ ಶಾಲೆಗಳು ನೀಡ್ತದೆ. ಅದು ಏನು ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ವ್ಯವಹಾರಿಕ ಜ್ಞಾನ, ಅದರ ಜೊತೆಗೆ ವಿವಿಧ ಥೆರಪಿಗಳನ್ನು ನೋಡಿ. ವಿದೇಶದಲ್ಲಿ ಇದೆ ಕಾರಣ, ನಾನು ವಿದೇಶಕ್ಕೆ ಹೋಗಿದ್ದೇನೆ, ವಿದೇಶದಲ್ಲಿ ಇದೆ. ಅಲ್ಲಿ ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಥೆರಪಿ ರೂಮ್ಗಳಿದೆ, ಅಲ್ಲಿ ಸಂಪನ್ಮೂಲ ಕೊಠಡಿಗಳಿದೆ, ಅಲ್ಲಿ ಸಂಪನ್ಮೂಲ ಶಿಕ್ಷಕರಿದ್ದಾರೆ. ಇಲ್ಲಿ ಅರೇಂಜ್ ಮಾಡಿ ಅದನ್ನೇ ಒಂದು ಡಿಸೇಬಲಿ ಫ್ರೆಂಡ್ಲಿ ವಾತಾವರಣ ಅರೇಂಜ್ ಆಗ್ಲಿ ಈ ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ ಕೂಡ. ಸ್ಟೆಪ್ ಹತ್ತಿಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಮಲ್ಟಿಪಲ್ ಡಿಸೇಬಿಲಿಟಿ ಮಗು? ಖಂಡಿತ ಆಗುದಿಲ್ಲ, ಖಂಡಿತ ಆಗುದಿಲ್ಲ. ಇದು ಯಾವುದಿಲ್ಲದೆ ನಾವು ಕಾನೂನನ್ನು ತರುವುದು ಮಾತ್ರ, ಅದರಲ್ಲಿ ನಾವು ಪ್ರಮುಖರು. ಅದು ಬೇಕಾದ ಕಾನೂನನ್ನು ನಾವು ತರುವುದಿಲ್ಲ. ಇವತ್ತು 2016 ಕಾನೂನು ಅದು ಏನು ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಸುಸಜ್ಜಿತ ಶಾಲೆಗಳಲ್ಲಿ ಅವರಿಗೆ ಶಿಕ್ಷಣವನ್ನ ಕೊಡಿ, ಅವರಿಗೆ ಬೇಕಾದ ಥೆರಪಿಯನ್ನು ಕೊಡಿ. ಆ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರಬೇಕಾದದ್ದು ನಮ್ಮ ಕರ್ತವ್ಯ. ನಾವು ಬೇಡ ಅಂತ ಹೇಳುವುದಿಲ್ಲ, ಎಲ್ಲ ಮಕ್ಕಳನ್ನು ಸಾಮಾನ್ಯ ಶಾಲೆಗೆ ಕಳಿಸಿ. ಆದ್ರೆ ಆ ಮಕ್ಕಳು ಮುಖ್ಯವಾಹಿನಿ. ಇವತ್ತು 9ನೇ ಕ್ಲಾಸು ಕಲಿತ, 8ನೇ ಕ್ಲಾಸು ಕಲಿತ, 7ನೇ ಕ್ಲಾಸ್ ಕಲಿತ ಮಕ್ಕಳನ್ನ ನಮ್ಮ ಶಾಲೆಗೆ ಕರ್ಕೊಂಡು ಬರ್ತಾರೆ. ಏನ್ ಕಲ್ತಿದ್ದಾನೆ ಮಗು ಅಂತ ಕೇಳಿದ್ರೆ ಏನಿಲ್ಲ. ಒಂದು ಕಡೆ ಕೂತ್ಕೊಂಡಲ್ಲಿ ಕೂತ್ಕೊಳ್ಳೋದಿಲ್ಲ. ಡ್ರೆಸ್ ಹಾಕ್ಲಿಕ್ಕೆ ಬರೋಲ್ಲ, ಬ್ರಷ್ ಮಾಡ್ಲಿಕ್ಕೆ ಬರೋಲ್ಲ, ಶೌಚಾಲಯದ ವಿಚಾರ ಗೊತ್ತಿಲ್ಲ. ಅವರಿಗೆ 10ನೇ ತರಗತಿಯಲ್ಲಿ ರ್ಯಾಂಕ್ ಬೇಕು, ರಿಸಲ್ಟ್ ಬೇಕು, ಅದಕ್ಕೆ 9ನೇ ತನಕ ಕಲಿಸುದು ಮತ್ತೆ ಕಲಿಸುದು. ಯಾಕೆ ಅಮ್ಮ 10ನೇ ತರಗತಿ ಅಲ್ಲಿ ಬೇಡ ಹೇಳಿದ್ದಾರೆ ಸರ್. ನೋಡಿ 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 ವೀಕ್ಷಕರೇ, ಇಂಥ ಒಂದು ದುರಂತ ಕಥೆ ಅಂತ ನಮ್ಮ ನಾಗರಿಕ ಸಮಾಜದಲ್ಲಿ. ಒಬ್ಬ ವಿಶೇಷ ಅಥವಾ ಏನು ವಿಕಲಚೇತನ ಮಗುವನ್ನು ಶಾಲೆಗೆ ಸಾಮಾನ್ಯ ಜನರಲ್ ಸ್ಕೂಲ್ನವರು ಸೇರಿಸ್ಕೊಳ್ತಾರೆ. ಇಬ್ಬರು ಶಿಕ್ಷಕರು ಹೇಳ್ತಾ ಇದ್ದಾರೆ 9ನೇ ತರಗತಿ ತನಕ ಅಲ್ಲಿ ಹೇಗೋ ಅವನನ್ನು ಸಹಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಫೀಸ್ ಅಂತೂ ಸಿಕ್ಕೇ ಸಿಗ್ತದೆ ಅಲ್ವಾ, ಡೊನೇಷನ್ನು ಸಿಗುತ್ತೆ. ಅದೇ 10th ಸ್ಟ್ಯಾಂಡರ್ಡ್ಗೆ ಬರುವಾಗ ಆ ಮಗುವನ್ನು ಕಳಿಸಿಕೊಡ್ತಾರೆ. 10th ಸ್ಟ್ಯಾಂಡರ್ಡಲ್ಲಿ ಇವನ್ ಎಕ್ಸಾಮ್ ಕೂರಿಸಿದ್ರೆ ನಿಮಗೆ ರಿಸಲ್ಟ್ ಬರಲಿಕ್ಕಿಲ್ಲ ಅಂತ. ಆವಾಗ ಆ ಮಗು ನಿಮ್ಮ ಶಾಲೆಗೆ ಬರಬೇಕು, ನೀವು ತಗೊಳ್ತೀರಿ. ಅಲ್ಲ, ಏನು ಅಂತ ಹೇಳಿದ್ರಿ, ಇದು ನಮ್ಗೆ ಹೆತ್ತವರ ಪಾಡು ನೋಡಿಕೊಂಡು ನಾವು ತೆಗೆದುಕೊಳ್ಬೇಕಾಗ್ತದೆ, ಇಲ್ಲದ್ರೆ ಬೇಡ ಅಂತ ಕಳಿಸ್ಬೇಕಾಗ್ತದೆ. ಗ್ರೇಟ್ ನೀವು ನಿಮ್ಮ ಮಾನವೀಯ ಕಾಳಜಿಗೆ ಬೇರೆ ಏನು ಪರ್ಯಾಯವಿಲ್ಲ. ಎಸ್ ವೀಕ್ಷಕರೇ, ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಸಂವಾದ ಮುಂದುವರಿಯುತ್ತೆ. ಒಂದು ವೇಳೆ ಯಾರಿಗಾದರೂ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದವರಿಗೆ ಈ ಒಂದು ಶಿಕ್ಷಕರ ವಿಶೇಷ ಮಕ್ಕಳಿಗೆ ಪಾಠ ಮಾಡ್ತಾ ಇರೋ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಏನಾದರೂ ನಿಮ್ಮ ಅನುಕಂಪದ ಮಾತುಗಳಿದ್ದರೆ ನೀವು ಮಾತಾಡಿ ಹಂಚಿಕೊಳ್ಬೋದು. ಬಟ್ ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಏನು ವಿಶ್ವ ವಿಕಲಚೇತನರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಈ ಒಂದು ವಿಕಲಚೇತನ ಮಕ್ಕಳನ್ನು ನೋಡ್ತಾ ಇರುವಂಥ, ಅವರನ್ನು ಪಾಲನೆ ಮಾಡ್ತಾ ಇರುವಂಥ, ಅವರಿಗೆ ಶಿಕ್ಷಣ ಕೊಡ್ತಾ ಇರುವಂಥ, ಅವರನ್ನು ಓದಿಸ್ತಾ ಇರುವಂಥ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಮತ್ತು ಅಲ್ಲಿಯ ಶಿಕ್ಷಕೇತರ ಸಿಬ್ಬಂದಿಗಳ ಗೌರವಧನ ಏರಿಕೆ ಆಗಬೇಕು ಅನ್ನುವಂಥ ಒಂದು ಆಶಯದಲ್ಲಿ ಇವತ್ತು ಈ ಒಂದು ಮಾತುಕತೆಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮತ್ತು ಸುಪ್ರೀತಾ ಮೇಡಮ್ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಅವರು ನಿನ್ನೆ ದಿವಸ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದಂಥ ಒಂದು ಸಾಂಕೇತಿಕ
ಧರಣಿ ಏನಿದೆ ಅದರ ಬಗ್ಗೆ ನಾವು ಉಲ್ಲೇಖ ಮಾಡಿದೆವು ಮತ್ತು ಆ ವಿಜುವಲಲ್ಲಿ ಕೂಡ ನೋಡಿದೆವು. ಅಂದರೆ ಈ ಒಂದು ಶಿಕ್ಷಕರ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ಗೌರವಧನ ಏರಿಕೆ ಆಗಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ನಾವು ಮತ್ತೆ ಒಂದು ಮಾತುಕತೆಯನ್ನು ಮುಂದುವರಿಸುವಾಗ, ಇದು ವಸಂತ್ ಕುಮಾರ್ ಶೆಟ್ಟರೆ, ಈಗಾಗಲೇ ನೀವು ಹೇಳಿದ್ರಿ ಒಮ್ಮೆ ಯಡಿಯೂರಪ್ಪನವರ ಸರ್ಕಾರ ಬಂದಾಗ ಸ್ವಲ್ಪ ಮಟ್ಟಿಗೆ ಏರಿಕೆ ಮಾಡಿತ್ತು, ಆಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಮತ್ತೆ ಸ್ವಲ್ಪ ಏರಿಕೆ ಮಾಡಿತ್ತು, ಇವಾಗ ಒಂದು 6 ವರ್ಷ ಆಯಿತು ಏರಿಕೆ ಆಗಿಲ್ಲ ಅಂತ. ಸೊ ಈಗ ನಿಮ್ಮ ಏನು ಸಂಘಟನೆ ಅಥವಾ ನಿಮ್ಮ ಪ್ರತಿನಿಧಿಗಳೆಲ್ಲ ನೀವು ಸರ್ಕಾರದ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀರಿ, ಏನು ನಿಮಗೆ ಭರವಸೆ ಸಿಕ್ಕಿದೆ ಅಥವಾ ಏನು ಹೇಳ್ತಾ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯವರು, ಸರ್ಕಾರದವರು, ಜನಪ್ರತಿನಿಧಿಗಳು? ಇಲ್ಲಿ ಉಮಾಶ್ರೀ ಅವರು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆ ಆಗಿದ್ದರು. ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ ನನಗೆ. ಆಮೇಲೆ ಡಾಕ್ಟರ್ ಜಯಮಾಲ ಅವರು ಬಂದರು. ಅವರು ಮಾತಾಡ್ಲಿಕ್ಕೆ ಸಿಕ್ಕಿದ್ರು, ತುಂಬಾ ಸಲ ಮಾತಾಡಿದ್ದೇವೆ ಅವರ ಮನೆಗೆ ಹೋಗಿ. ಬಟ್ ಕಾರ್ಯದಲ್ಲಿ ಏನೂ ಆಗಲಿಲ್ಲ, ಅಸಹಾಯಕತೆ. ಈಗ ಶಶಿಕಲಾ ಜೊಲ್ಲೆ ಅವರು ಬಂದಿದ್ದಾರೆ. ಹೌದು, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆಯಾಗಿ. ಹೌದು, ಅವರಿಗೆ ಒಬ್ಬ ವಿಶೇಷ ಮಗ ಇದ್ದಾನೆ. ಸರಿ ಸರಿ ಸರಿ. ಅವರು ಒಂದು ವಿಶೇಷ ಶಾಲೆ ನಡೆಸ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಎಲ್ಲಾ ಕಷ್ಟ, ಆ ಮಗುವಿನ ಕಷ್ಟನೂ ಆ ಮಗು ಓದ್ತಾ ಇರುವ ಶಾಲೆಯ ಕಷ್ಟನೂ ಗೊತ್ತಿರುತ್ತೆ ಅವರಿಗೆ. ಗೊತ್ತಿದೆ. ಅವರನ್ನ ಬೆಂಗಳೂರಲ್ಲಿ ಒಂದು 3-4 ಸಲ, ಮಂಗಳೂರು ಬಿಜೆಪಿ ಆಫೀಸಲ್ಲಿ ಒಂದು ಸಲ, ಮತ್ತು ಧರ್ಮಸ್ಥಳದಲ್ಲಿ ಅವರು ಬಂದಿರುವಾಗ ಅವ್ರು ನಾವೊಂದು ಎಂಡೋಸಲ್ಫನ್ ಮಕ್ಕಳಿಗೆ ಒಂದು ಸೆಂಟರ್ ನಡೆಸ್ತೇವೆ ಉಜಿರೆಯಲ್ಲಿ, ಅಲ್ಲಿ ಕೂಡ ಎಲ್ಲ ಸಂದರ್ಭದಲ್ಲಿ ಮಾತಾಡಿದೆ. ನಿಮಗೆ ಇದೇ ಕೆಲಸ ಆಯ್ತು? ಇಲ್ಲ, ನಮ್ಮನ್ನು ಮನೆಯಿಂದ ಹೊರಗೆ ಹಾಕುದು ಮಾತ್ರ. ನೀವು ಶಾಲೆ ನಡೆಸಬೇಕು ಈ ವಿಶೇಷ ಮಕ್ಕಳಿಗಾಗಿ. ಅದು ನಾಗರಿಕರ ಸಮಾಜದ ಕರ್ತವ್ಯ. ಒಂದು ವಿಶೇಷ ಮಗುವನ್ನು ಎಲ್ಲ ರೀತಿಯ ಕಾಳಜಿಯಿಂದ ನೋಡುವಂಥದ್ದು, ಆ ಮಗುವಿಗೆ ಏನು ಒಳ್ಳೆಯ ಆರೋಗ್ಯ ಅಥವಾ ಶಿಕ್ಷಣ ಕೊಡುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಕಾಳಜಿ ಅಲ್ಲ, ಕರ್ತವ್ಯ ಕೊಡಲ್ಲ, ಇಡೀ ನಾಗರಿಕ ಸಮಾಜದ ಕರ್ತವ್ಯ. ಆ ರೀತಿಯ ಸಂದರ್ಭದಲ್ಲಿ ನೀವು ನಡೆಸ್ತಾ ಇರುವಂಥ ಒಂದು ಶಾಲೆ ಅಥವಾ ನಿಮ್ಮದೇ ರೀತಿಯಲ್ಲಿ 100 ಮಂದಿ ಶಾಲೆಗಳು ನಡೆಸ್ತಾ ಇದ್ದಾರೆ. ಸೊ ಆ ಶಾಲೆಯ ಶಿಕ್ಷಕರಿಗೆ ಒಂದಿಷ್ಟು ಸಂಬಳ ಜಾಸ್ತಿ ಮಾಡಿ, ಗೌರವಧನ, ಸಂಬಳ ಕೊಡಲ್ಲ ಗೌರವಧನ, ಅಲ್ಲಿ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಸ್ವಲ್ಪ ಗೌರವಧನ ಜಾಸ್ತಿ ಮಾಡಿ ಅಂತ ಅದನ್ನು ಕೇಳಿಕೊಂಡು ಸರ್ಕಾರದ ಹಿಂದೆ, ಜನಪ್ರತಿನಿಧಿಗಳ ಹಿಂದೆ ಹೋಗೋದೇ ನಿಮ್ಮ ದಿನಚರಿ ಆಯ್ತು ಅಂತ ಹೇಳಿದ್ರೆ, ಪಾಪ ನಿಮ್ಮ ಶಾಲೆಯನ್ನು ನೋಡಿಕೊಳ್ಳುವವರು, ಕಾಳಜಿ ವಹಿಸುವವರು ಯಾರು ಸರ್? ಅದೇ ಏನು ಅಂತ ಹೇಳಿದ್ರೆ, ಇವತ್ತು ನೋಡಿ, ನಾವು 21ನೇ ಶತಮಾನದಲ್ಲಿದ್ದೇವೆ, 21st ಸೆಂಚುರಿ ಅಂತ ಹೇಳ್ತೇವೆ, ಸ್ಮಾರ್ಟ್ ಸಿಟಿ ಅಂತ ಬೇರೆ ಹೇಳ್ತೇವೆ ನಾವು. ಹೌದು, ನಾನು ಒಂದು ಸಂಸ್ಥೆಯಲ್ಲಿ 25 ವರ್ಷ ಕೆಲಸ ಮಾಡಿದೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಹೊರಗೆ ಬಂದ್ರಿ, ಈವರೆಗೂ ಯಾವುದೇ ರೀತಿಯ ಒಂದು VRS ಕೊಟ್ಟು ಹೊರಗೆ ಬಂದ್ರಿ, ಈವರೆಗೂ ಏನು ಬೆನಿಫಿಟ್ ಸಿಕ್ಕಿಲ್ಲ. ಇನ್ನು ಈ ವಿಶೇಷ ಶಿಕ್ಷಕರು ಈಗ ಏನು ಚೈಲ್ಡ್ ಸೆಂಟರ್ಡ್ ಸ್ಕೀಮ್ನ ಅಡಿಯಲ್ಲಿ ಬರ್ತಕ್ಕಂಥ ಶಿಕ್ಷಕರಿಗೆ ಕೆಲಸದ ಭದ್ರತೆ ಇಲ್ಲ. ಇವತ್ತು ಸೇರಿದಂತ ವಿಶೇಷ ಶಿಕ್ಷಕರಿಗೂ 13,500, 10 ವರ್ಷ ಸರ್ವಿಸ್ ಮಾಡಿದ ವಿಶೇಷ ಶಿಕ್ಷಕರಿಗೂ 13,500. ಹಾಗಾದ್ರೆ ಇದು ಯಾವ ರೀತಿಯ ಈ ತಾರತಮ್ಯವನ್ನು ನಿವಾರಿಸುವವರು ಯಾರು? ಈಗ ಶಶಿಕಲಾ ಜೊಲ್ಲೆ ಅವರು ಭರವಸೆ ಕೊಟ್ಟಿದ್ದಾರೆ, ನಾನು ಮಾಡ್ತೇನೆ, ನನಗೆ ಕಾಳಜಿ ಇದೆ ಅಂತ ಹೇಳಿಕೊಂಡು. ಅದು ಯಾಕೆ ಈ ರೀತಿಯ ಸಹಾಯಕತೆ? ಸರ್ಕಾರ ಖಂಡಿತಕ್ಕೊಂದು ವಿಶೇಷವಾದ ಗಮನ ಹರಿಸಬೇಕಾದಂತ ವಲಯ, ಕ್ಷೇತ್ರ ಅಂತ ಇದ್ರೆ ಇದೆ. ಖಂಡಿತವಾಗಿ ಹೌದು, ನೀವು ಆಗ್ಲೇ ಹೇಳಿದಾಗೆ ಬಹುಶಃ ಒಂದು ಪ್ರತ್ಯೇಕ ಇಲಾಖೆಯನ್ನೇ ಮಾಡಬೇಕಾಗಿತ್ತು. ಹೌದು, ಈಗ ನೋಡಿ, ಆ ಮಕ್ಕಳ ಜೊತೆ ಸೇರಿಕೊಂಡು ಕಲಿಸುವವರು ಟೀಚರ್ಸ್, ಅವರು ಟೀಚರ್ ಕೆಲಸನೂ ಮಾಡಬೇಕು, ಆಯಾ ಕೆಲಸ ಮಾಡಬೇಕು. ಒಂದು ಮಗು ತನ್ನ ಶೌಚ ಕ್ರಿಯೆಯನ್ನ ತರಗತಿಯೊಳಗೆ ಮುಗಿಸಿಕೊಂಡ್ರೆ ಅದನ್ನ ಸ್ವಚ್ಛ ಮಾಡುವುದನ್ನು ಕೂಡ ಟೀಚರೇ ಮಾಡಬೇಕು ಅಂತ ಪರಿಸ್ಥಿತಿ. ಆ ಸಿಂಬಳ ತೆಗೆಯುವಂಥದ್ದು, ಅವರಿಗೆ ಊಟ ಮಾಡಿಸುವಂಥದ್ದು, ಅವರಿಗೆ ಬಟ್ಟೆ ಹಾಕಿಸುವಂಥದ್ದು, ಅದರಲ್ಲೂ ವಸತಿ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂಥ ಈ ಪರಿಚಾರಿಕೆಯರು, ಕ್ಯಾರ್ ಟೇಕರ್ಸ್ ಅಂತ ಹೇಳ್ತೇವೆ, ದಿವಸದ 24 ತಾಸು ಕೆಲಸ ಮಾಡಬೇಕು. ಅಂತವರಿಗೆ ನಾವು ಕೊಡ್ತಕ್ಕಂಥ ಇದು ಗೌರವಧನ ಏನು ವ್ಯವಸ್ಥೆ? ನಾಳೆ ಅವರು ಕೆಲಸ ಬಿಟ್ಟು ಹೋದಾಗ ಏನಾದ್ರೂ ಒಂದು ಕೈಯಲ್ಲಿ ಹಿಡ್ಕೊಳ್ಬೇಕಲ್ಲ. ಇದೆಲ್ಲವನ್ನ ಸರ್ಕಾರ ನಿರ್ಧರಿಸಬೇಕು. ಆ ಶಿಶು ಕೇಂದ್ರಿಕತ ಯೋಜನೆಯನ್ನ ಜಾರಿಗೆ ತರುವಾಗ ಯಾರೋ ಒಂದು ಅವೈಜ್ಞಾನಿಕವಾದ ರೀತಿಯಲ್ಲಿ ಗೈಡ್ಲೈನ್ಸ್ ಅನ್ನ ಮಾಡಿದ್ರು, ತಲೆ ಲೆಕ್ಕ ಮಾಡಿ. ಅಲ್ಲ, ನಮ್ಮನ್ನ ಯಾಕೆ ಕರೀಲಿಲ್ಲ? ನಮ್ಮನ್ನೇ ಬೇಡ, ಯಾರೋ ಎಕ್ಸ್ಪರ್ಟ್ಸ್ ಗಳನ್ನ ಈ ಫೀಲ್ಡ್ ಅಲ್ಲಿ ಕರೆದು ವಿಚಾರ ಮಾಡ್ಬೇಕಿತ್ತು. ಇವತ್ತು ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿ ಶಾಲೆಗಳಲ್ಲಿ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗಳಲ್ಲಿ ಒಂದು
ಸ್ಪೋರ್ಟ್ಸ್ ಟೀಚರ್ಗೆ ಅವಕಾಶ ಇಲ್ಲ, ಇಲ್ಲ, ಕ್ರಾಫ್ಟ್ ಟೀಚರ್ಗೆ ಅವಕಾಶ ಇಲ್ಲ. ಬಟ್ ನೀವು ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ನಾವು ಹೋಗ್ತೀರಿ? ಮಾಡ್ತೀವಿ. ದೇಶಕ್ಕೆ ಕರ್ಕೊಂಡು ನಾವು ಹೋಗ್ತೀರಿ ನೀವು. ಮಾಡ್ತೀವಿ, ಇದು ನಮ್ಮ ಧರ್ಮ. ನಮ್ಗೆ ಅದಕ್ಕೆ ಸ್ಪೆಷಲ್ ಒಲಿಂಪಿಕ್ಸೇ ನಡೆಯುತ್ತೆ. ಹೌದು. ನಿನ್ನೆ ನೋಡಿ ಬಿಸಿಲಿಗೆ ಅಷ್ಟು ಹೊತ್ತು ನಮ್ಗೆ ಹೇಳಿದ್ರು ಪೊಲೀಸರು, ನೀವು ಶಾಮ್ಯಾನ ಹಾಕುವಾಗಿಲ್ಲ ಅಂತ ಹೇಳಿಕೊಂಡು. ಸರಿ, ಅವರ ಕಾನೂನಿಗೆ ನಾವು ಬದ್ಧರಾಗಿರ್ಬೇಕು. ಆ ಬಿಸಿಲಿಗೆ ಕೂತ್ಕೊಂಡಿವಿ, ಯಾಕೆಂದ್ರೆ ನಮ್ಗೆ ಮಕ್ಕಳನ್ನ ಗ್ರೌಂಡ್ ಅಲ್ಲಿ ತಂದು ಸ್ಪೋರ್ಟ್ಸ್ ಮಾಡಿಸಿ ನಮ್ಗೆ ಅಭ್ಯಾಸ ಇದೆ. ಚಳಿ, ಮಳೆ, ಗಾಳಿ, ಬಿಸಿಲಿಗೆಲ್ಲ ನಾವು ಹೆದರುವುದಿಲ್ಲ. ನಾವು ಹೆದರುದು ಈ ವ್ಯವಸ್ಥೆಗೆ ಹೆದರ್ತಾ ಇದ್ದೇವೆ. ನಾವು ಯಾಕೆ ಇದನ್ನು ಯಾವ ರೀತಿಯಿಂದ ನಾವು ತರುವುದು, ಈ ವಿಶೇಷ ಶಾಲೆಗಳನ್ನು ಹೇಗೆ ಸಬಲೀಕರಣಗೊಳಿಸುವುದು? ವಿಶೇಷ ಶಿಕ್ಷಕಿ ಅಂದ್ರೆ ವಿಶೇಷ ಶಿಕ್ಷಕಿ, ಎಲ್ಲದ್ರಲ್ಲಿ ಅವರು ವಿಶೇಷರಾಗಿ ಇರ್ಬೇಕು. ಹೌದು. ಇದು ಅಂದ್ರೆ ಸ್ಪೋರ್ಟ್ಸ್ ಟೀಚರ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಇಲ್ಲ, ನಾವು ಮಾಡಿಕೊಳ್ತೇವೆ. ನೀವು ನಮ್ದು ಏನು ನಿಮ್ಮ ಕರ್ತವ್ಯ? ಕಾಳಜಿ. ಹೌದು ಹೌದು, ನಾನು ಹೇಳಿದ್ದೆ ಅಲ್ಲ, ನಮ್ದು ಒಂದು ಧರ್ಮ, ಒಂದು ಕೆಲಸ, ಅದರ ಜೊತೆಗೆ ಎಲ್ಲರನ್ನ ಸಂಪರ್ಕಿಸುವ ಜೊತೆಗೆ ಬೇಡುವುದು ಇನ್ನೊಂದು ಕೆಲಸ. ಸ್ವಲ್ಪ ಶ್ರೀಮಂತ ಭಿಕ್ಷುಕರು ನಾವು. ನಮ್ಮ ಉದ್ದೇಶ ನಮ್ಮ ಮಕ್ಕಳಿಗೆ ಎಲ್ಲ ಸವಲತ್ತು ಸಿಗ್ಬೇಕು ಸರ್, ಯಾವ್ದ್ರಲ್ಲಿ ಸಹ ಹಿಂದೆ ಹೋಗ್ಬಾರ್ದು ಅವ್ರು. ಹೌದು, ಸಾಮಾನ್ಯ ಮಕ್ಕಳಂತೆ ಅವ್ರು ಸಹ ಇರ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಬಟ್ ಅದೇ ತರ ಏನು ಅವರನ್ನು ಅವರ ಪೋಷಕರು ಕೂಡ ಅದನ್ನೇ ನಿರೀಕ್ಷೆ ಕೂಡ ಮಾಡ್ತಾರೆ ನಿಮ್ಮ ಜೊತೆಗೆ. ಮಾಡ್ತಾರೆ. ಹೌದು. ನಿಮ್ಮ ಏನು ಮಕ್ಕಳನ್ನು ತಂದು ನಿಮ್ಮ ಶಾಲೆಗೆ ಅಥವಾ ನಿಮ್ಮ ಏನು ವಸತಿ ಶಾಲೆಗೆ ತಂದು ಕೊಡುವ, ಅವರನ್ನು ಸೇರಿಸುವಾಗ ನನ್ನ ಮಗನಿಗೆ ಇಲ್ಲಿ ಒಂದು ಒಳ್ಳೆಯ ಭವಿಷ್ಯ, ಅವನ ಕೇವಲ ದಿನಚರಿ ಮಾತ್ರ ಹೋಗ್ಬೇಕಂತ ಅಲ್ಲ, ಅವನಿಗೊಂದು ಒಳ್ಳೆ ಭವಿಷ್ಯ ಕೂಡ ಆಗ್ಬೇಕು, ಸಿಗಬೇಕು ಅಂತ ನಿರೀಕ್ಷೆ ಇರುವುದಿಲ್ಲ ಅವರಿಗೆ. ಅದೇ ನಾನೀಗ ಸಮಗ್ರ ಶಿಕ್ಷಣದ ಬಗ್ಗೆ ಹೇಳಿದೆ. ಇಲ್ಲಿ ವಿಶೇಷ ಶಾಲೆಯಲ್ಲಿ 7 ಮಕ್ಕಳಿಗೆ ಓರ್ವ ಶಿಕ್ಷಕಿ ಇರಬೇಕು. ಆ ಮಗುವಿಗೆ 7 ಮಕ್ಕಳಿಗೆ 7 ತರದ ಒಂದು ತರಬೇತಿ ಕಾರ್ಯಕ್ರಮ ನಡೀತದೆ. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ IEP, ಇಂಡಿವಿಜುವಲೈಸ್ಡ್ ಎಜುಕೇಶನ್ ಪ್ರೋಗ್ರಾಮ್, ವೈಯಕ್ತಿಕ ಶಿಕ್ಷಣ ಯೋಜನೆ. ಈ ವೈಯಕ್ತಿಕ ಶಿಕ್ಷಣ ಯೋಜನೆ ಅನ್ವಯ ಆ ಮಗುವಿನ ಮಟ್ಟ ಎಲ್ಲಿದೆ, ಯಾವ ಮಟ್ಟದಲ್ಲಿ ಮಗು ಇದೆ, ಬೇಸ್ ಲೈನ್ ಡೇಟಾವನ್ನ ಫೈಂಡ್ ಔಟ್ ಮಾಡಿ ಅದರ ಮುಖಾಂತರ ಒಂದು ಆ ಮಗುವಿನ ಅಸೆಸ್ಮೆಂಟ್ ಅನ್ನ ಬರೆದು ಅಲ್ಲಿ ಶಾರ್ಟ್ ಟರ್ಮ್ ಗೋಲ್ ಇರಿಸಿಕೊಂಡು ಮಗುವಿಗೆ ತರಬೇತಿ. ಆ ರೀತಿಯ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇರುವಾಗ ಒಂದು ಈ ರೀತಿಯ ಸಿಲೆಬಸ್ಸೇ ಬೇರೆ. ಪ್ರಾಥಮಿಕ ಇತರ ಶಾಲೆ, ಸಾಮಾನ್ಯ ಶಾಲೆಗಳ ಸಿಲೆಬಸ್ಸೇ ಬೇರೆ, ವಿಶೇಷ ಶಾಲೆಯ ಸಿಲೆಬಸ್ಸೇ ಬೇರೆ, ಮತ್ತೆ ನಿಮ್ಮ ಕಾರ್ಯ ಕೆಲಸದ ಒತ್ತಡನೂ ಬೇರೆನೆ. ಹೌದು ಹೌದು. ಪ್ರತಿ ಕ್ಷಣವೂ ಕಾಳಜಿ, ನಿಗಾ ವಹಿಸಬೇಕಾದಂತ ಒಂದು ಪರಿಸ್ಥಿತಿ. ಈ ಒಳ್ಳೆ ಅವೇರ್ನೆಸ್ ಇದೆ, ಈ ಮಕ್ಕಳ ಬಗ್ಗೆ ಒಳ್ಳೆ ಅವೇರ್ನೆಸ್ ಇದೆ. ಆದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ಇಲಾಖೆ ಅಸಹಾಯಕತೆ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ಹೇಳದೆ ಅವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮೇಲಾಧಿಕಾರಿಗಳು ಹೇಳದೆ ಅಂತ ಒಂದು ಸಂದರ್ಭ ಇದೆ. ಆದ್ರೆ ಇವತ್ತು ನಾವು ಅದನ್ನ ಕೇಳ್ತಾನೆ ಇದ್ದೇವೆ, ಇದು ನಮ್ಗೆ ಸಿಗ್ಲೇಬೇಕು, ಇದು ಮುಂದಿನ ಬಜೆಟ್ ನಲ್ಲಾದ್ರೂ ಬರಬೇಕು. ಇವತ್ತು ಏನು ನಿನ್ನೆ 23 ಜಿಲ್ಲೆಗಳಲ್ಲಿ ಒಂದು ಮುಷ್ಕರ ನಡೆದಿದೆ. ಏನು ಜಿಲ್ಲಾಧಿಕಾರಿ ಮುಖಾಂತರ ಅಥವಾ ಸಬಲೀಕರಣ ಅಧಿಕಾರಿ ಮುಖಾಂತರ ಅಲ್ಲ, ಅಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಮುಖಾಂತರ ನಾವು ಏನು ಮನವಿಯನ್ನ ಕೊಟ್ಟಿದ್ದೇವೆ ಅದು ತಲುಪಬೇಕು. ಅದಕ್ಕೆ ಒಂದು ಮಾನ್ಯತೆ ದೊರಕಬೇಕು. ಎಲ್ಲಾ ಜನಪ್ರತಿನಿಧಿಗಳಿಗೆ, ಎಲ್ಲಾ ಶಾಸಕರುಗಳಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಏನು ಅರಿವಾಗಬೇಕು. ಹೌದು, ನೀವು ಅಲ್ಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ ಏನೇನೋ ವಿಚಾರಗಳಲ್ಲಿ ಮಾತಾಡಿ ಸೋಬಾರಿ ಕಾಳಹರಣ ಮಾಡುವುದು ಇದೆ. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ನೀವು ಅಲ್ಲಿ ಸೆಷನ್ಗೆ ಅಟೆಂಡ್ ಆಗದೆ ಬೆಂಗಳೂರು ಸುತ್ತಾಡುವುದು ಇದೆ. ಸೊ ಇಂಥವರು ಸ್ವಲ್ಪ ಗಮನಿಸಬೇಕು. ನಮ್ಮದೇ ಸುತ್ತಮುತ್ತಲು, ನನ್ನದೇ ಜಿಲ್ಲೆ, ನನ್ನದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ರೀತಿಯ ವಿಶೇಷ ಶಾಲೆಗಳಿದ್ದಾವೆ, ವಿಶೇಷ ವಸತಿ ಶಾಲೆಗಳಿದ್ದಾವೆ. ಅದನ್ನು ಒಂದಷ್ಟು ಸಬಲೀಕರಣ ಮಾಡಿದರೆ ಖಂಡಿತವಾಗಿಯೂ ಅದರ ಅಂತಿಮ ಪ್ರಯೋಜನ ಸಿಗುವಂಥದ್ದು ನಾಗರಿಕ ಸಮಾಜಕ್ಕೆ. ಇವತ್ತು ವಸತಿ ಶಾಲೆ ಅಂತ ಹೇಳ್ತೇವೆ, ಯಾಕೆ ನೀವು ಕೇಳ್ಬಹುದು 23 ಜಿಲ್ಲೆಗಳಲ್ಲಿ ಮಾತ್ರ ಯಾಕೆ ಮುಷ್ಕರ ಆಯ್ತು ಅಂತ ಕೇಳ್ಬಹುದು. ಕೆಲವು ಜಿಲ್ಲೆಗಳಲ್ಲಿ ವಿಶೇಷ ಶಾಲೆಗಳೇ ಇಲ್ಲ. ನೋಡಿ ನಾವು ಎಷ್ಟು ಹಿಂದುಳಿದಿದ್ದೇವೆ. ಹೌದು, ಎಷ್ಟು ಹಿಂದುಳಿದಿದ್ದೇವೆ ನಾವು. ಕೆಲವು ಜಿಲ್ಲೆ ಅಲ್ಲಿಯ ಹೆತ್ತವರಿಗೆ, ಪ್ರತಿಯೊಂದು ಹೆತ್ತವರಿಗೆ ಅವರು ಆಮೇಲೆ ಬೇರೆ ಜಿಲ್ಲೆಗಳಿಗೆ ಹುಡುಕಿಕೊಂಡು ಹೋಗ್ಬೇಕು. ಅದಕ್ಕಾಗಿಂತ ನಮ್ದೇ ಈಗ ನಮ್ಮ ವಸತಿ ಶಾಲೆ ಇವರಲ್ಲಿ ಈಗ ಬ್ಲೈಂಡ್ ಸ್ಕೂಲ್ ಇದೆ ಮೊಟಕಣಿ ರಸ್ತೆಯಲ್ಲಿ, ಅಲ್ಲಿ ಬೇರೆ ಬೇರೆ ಶಾಲೆಗಳಿಂದ ಬರ್ತಾರೆ. ನಮ್ಮದೀಗ ಬುದ್ಧಿಮಾಂದ್ಯ ಮಕ್ಕಳು ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ತುಮಕೂರಿನಿಂದವರೆಗೆ ಎಲ್ಲ ಕೇಳ್ತಾ ಇದ್ದಾರೆ, ನಿಮ್ಮ ಶಾಲೆ ಬರ್ತಾರೆ ಒಂದು ವಸತಿ ಶಾಲೆಗೆ. ಈ ಅಲ್ಲಲ್ಲ, ಬಾರಿ 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 ಶೋಚನೀಯವಾದ ಸ್ಥಿತಿ ಅದು. ನೀವು ಹೇಳಿದಾಗ 23 ಜಿಲ್ಲೆಯನ್ನು ಹೊರತುಪಡಿಸಿದರೆ ಉಳಿದ 7 ಜಿಲ್ಲೆಗಳಲ್ಲಿ, 30 ಜಿಲ್ಲೆಯ ಪೈಕಿ ಉಳಿದ 7 ಜಿಲ್ಲೆಗಳಲ್ಲಿ ಸ್ಪೆಷಲ್ ಸ್ಕೂಲ್ ಅನ್ನೋದೇ ಇಲ್ಲ ಅಂತ ಹೇಳಿದ್ರೆ
ಆ ಜಿಲ್ಲೆಯ ನಾಗರಿಕರಾಗಿರ್ಬೋದು, ಆ ಜಿಲ್ಲೆಯ ಜನಪ್ರತಿನಿಧಿಗಳಾದ್ರೆ ಏನ್ ಮಾಡ್ತಾರೆ? ಅದೇ ಅಲ್ಲ, ಕೆಲವೊಂದು ಕಡೆ ಇರ್ಬಹುದು, ಇದ್ರೂ ಕೂಡ ಅವರು ಕಾಣುವುದಿಲ್ಲ. ಪಾಪ ಶಾಲೆಗಳಿರ್ಬಹುದು, ಅವರಿಗೆ ಕಾಣಿಸುವಷ್ಟು ಮಟ್ಟಿಗೆ ಆ ಶಾಲೆಯನ್ನು ತೋರಿಸಲಿಕ್ಕೂ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಕಾಣ್ಬೇಕಂತ ಹೇಳಿದ್ರೆ ನೀವು ತೋರಿಸ್ಬೇಕಲ್ವಾ? ಇದು ಇರ್ಲಿ, ಸರ್ಕಾರ ಕಣ್ಣು ತೆರಿಬೇಕು, ಕಣ್ಣು ಕಿವಿ ತೆರಿಬೇಕು ಸರ್ಕಾರ. ಇದು ಡಾಕ್ಟ್ರೇ ಮತ್ತು ಸುಪ್ರೀತಾ ಮೇಡಮ್ ಅವರೇ, ಈ ಒಂದು ಲಾಕ್ಡೌನ್ ದಿವಸದ ನಂತರ ಈ ಬಹುಮುಖ್ಯವಾಗಿ ವಸತಿ ಶಾಲೆಯನ್ನೇ ನಂಬಿದ್ದಂಥ ವಿಶೇಷ ಮಕ್ಕಳು ಅಥವಾ ರೆಗ್ಯುಲರ್ ಸ್ಕೂಲ್ಗಳು, ಡೇ ಕೇರ್ ಸೆಂಟರ್ ನಿಮ್ಮಂಥ ಶಾಲೆಗಳನ್ನು ಆ ದೇವಾಲಯ, ಒಂದು ಆರಾಧನಾ ಕ್ಷೇತ್ರದ ಥರ ಆ ಮಕ್ಕಳು, ಆ ಪೋಷಕರು ಅದನ್ನು ನೋಡಿಕೊಂಡು ನಡೆಸಿಕೊಂಡು ಬಂದವರು. ಈಗೆಲ್ಲ ಅವರು ಶಾಲೆಗೆ ಬರಲಿಕ್ಕಿಲ್ಲಲ್ಲ, ಆ ಮಕ್ಕಳ ಪಾಡೇನು? ನಿನ್ನೆಯ ದಿವಸ ಒಂದು ಮೆರವಣಿಗೆ ನಡೆಯಿತು, ಟೀಚರ್ಸ್ನವರು ಪ್ಲಾಕ್ ಕಾರ್ಡ್ ಇಟ್ಕೊಂಡು. ಅದು ಪ್ರತಿ ವರ್ಷ ನಡೆಯುವುದು ವಿಶ್ವವಿದ್ಯಾನಿಲಯ, ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ವಿಶ್ವವಿದ್ಯಾನಿಲಯ ಕಾಲೇಜಿನಿಂದ ನಮ್ಮ ಟೌನ್ ಹಾಲ್ ವರೆಗೆ. ಆದ್ರೆ ನಿನ್ನೆ ಮಾತ್ರ ನಾವು ವಿಶ್ವವಿದ್ಯಾನಿಲಯ ಕಾಲೇಜಿನಿಂದ ಎಲ್ಲಿ ನಮ್ಮ ವಿಧಾನಸೌಧ, ಕಣ್ಣಲ್ಲಿ ನೀರು ಬಂತು ನನಗೆ. ಇಲ್ಲದ್ರೆ ಪ್ರತಿ ವರ್ಷ ವಿಕಲಚೇತನರ ದಿನಾಚರಣೆಯಂದು ನಮ್ಮ ಸನ್ಮಾನ್ಯ ಇಲ್ಲಿ ಮಂಗಳೂರಿನ ವಿಚಾರ ಹೇಳಬೇಕಾದ್ರೆ, ಮಂಗಳೂರಿನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆಗ್ಲಿಕ್ಕಿಲ್ಲ. ಆ ರೀತಿ ಬಹಳ ಒಂದು ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ನಮ್ಮ ಫುಡ್ಲ್ಯಾಂಡ್ ನ ಗಣೇಶ್ ಶೆಟ್ಟಿ ಅವರು ಅದನ್ನ ವ್ಯವಸ್ಥೆ ಮಾಡ್ತಿದ್ರು, ಮತ್ತು ಲಯನ್ಸ್ ಕ್ಲಬ್ ಗಾಂಧಿನಗರ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಅದು ನಿನ್ನೆ ದಿವಸ ಬರೇ ನಾವು ಮಾತ್ರ ನಮ್ಮ ಬೇಡಿಕೆಯನ್ನು ಇರಿಸಿಕೊಂಡು, ಮಕ್ಕಳಿಲ್ಲ, ಇಲ್ಲದ್ರೆ ಮಕ್ಕಳು ಸ್ಕೇಟಿಂಗ್ ಮಾಡಿಕೊಂಡು, ಮಕ್ಕಳು ಹುಲಿ ವೇಷ ಹಾಕೊಂಡು, ಮಕ್ಕಳು ವೇಷ ಹಾಕೊಂಡು, ಫ್ಲಾಗ್ ಹಿಡ್ಕೊಂಡು, ಅದರ ಒಂದು ಖುಷಿಯೇ ಬೇರೆ. ಜಾತ್ರೆಯಾಗಿ ನಡೀತಾ ಇತ್ತು ಅದು. ಆ ಊಟೋಪಚಾರದ ವ್ಯವಸ್ಥೆ ಕೂಡ ಗಣೇಶನ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇವತ್ತು ನೋಡಿ, ಈಗ ಲಾಕ್ ಡೌನ್ ಬಂದಿದೆ, ಮಕ್ಕಳು ಮನೆಯಲ್ಲಿ ಉಳಿದುಕೊಂಡಿದ್ದಾರೆ, ವರ್ತನೆಯ ಸಮಸ್ಯೆಗಳಿರ್ತಕ್ಕಂಥ ಮಕ್ಕಳು, ಅದನ್ನ ಫೇಸ್ ಮಾಡ್ಲಿಕ್ಕೆ ಹೆತ್ತವರಿಗೆ ಆಗುವುದಿಲ್ಲ, ಕಷ್ಟಪಡ್ತಾ ಇದ್ದಾರೆ. ನಿಮ್ಗೆ ಏನ್ ಹೇಳ್ತಾರೆ ಪೋಷಕರು ಫೋನ್ ಮಾಡಿ? ಈಗ ಬೇಸರ ಆಗ್ತದೆ ಸರ್ ಅವ್ರು ಹೇಳುವಾಗ ಸಹ ನಮ್ಗೆ, ಆದ್ರೂ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವರಿಗೆ ಸಹ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇವೆ. ವಿಡಿಯೋಸ್ ಎಲ್ಲ ಮಾಡಿ ಪೇರೆಂಟ್ಸ್ ಗೆ ಕಳಿಸ್ತೇವೆ, ಅದನ್ನ ನೋಡಿ ಅವ್ರು ಕಲಿಸ್ಬೇಕು ಮನೆಯಲ್ಲಿ. ಆದ್ರೂ ಕೂಡ ಕಷ್ಟವೇ ಅಲ್ವಾ? ಕಷ್ಟ ಸರ್, ಅವರದೊಂದೇ ನಾವು ಹೇಳಿದಾಗೆ ಕೇಳುದಿಲ್ಲ ಅಂತ. ಕೇಳುದಿಲ್ಲ, ಅದು ನಿಮಗೆ ಅವರೊಂದು ಒಗ್ಗಿಕೊಂಡಿರ್ತಾರೆ. ಎಸ್ ಎರಡು ವಿಚಾರಗಳಾಗಬೇಕು. ಶಾಲೆಗಳನ್ನು ಮತ್ತೆ ತೆರೆಯುವಂತೆ ಕೂಡ ಆಗಬೇಕು. ನಮ್ಮ ಸಿಟಿ ಬಸ್ಸುಗಳಲ್ಲಿ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಮದುವೆ ಹಾಲ್ಗಳಲ್ಲಿ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅವರಿಗೆ ಕೊರೋನಾವೂ ಇಲ್ಲ, ಮತ್ತೊಂದು ಇಲ್ಲ. ಏನಿಯೋ ಈಗ ಇವತ್ತು ಏನು ಎಲ್ಲ ರಿಸರ್ಚ್ಗಳು ಕೂಡ ಹೇಳ್ತದೆ, ವೈದ್ಯಕೀಯ ವಿಚಾರಗಳು, ಕಾಲೇಜುಗಳು ಎಲ್ಲ ಹೇಳ್ತದೆ ಕೊರೋನಾ ವೈರಸ್ನ ಏನು ಆ ತೀವ್ರತೆ ಕಡಿಮೆ ಆಗ್ತಾ ಬಂತು ಅಂತ. ಇನ್ನಾದರೂ ನಾವು ಶಾಲೆಗಳನ್ನು ತೆರೆಯದೆ ಹೋದರೆ ಬಹುಶಃ ಇನ್ನಷ್ಟು ಆ ತೊಂದರೆಗಳು ಎಲ್ಲ ಮಕ್ಕಳಿಗೆ ಕೂಡ ಎದುರಾಗುವಂತ ಮಕ್ಕಳೇ ಫೋನ್ ಮಾಡ್ತಾರೆ. ಒಮ್ಮೆ ಶಾಲೆ ಒಂದು ನಿಮಿಷ, ಇಲ್ಲಿ ಸುಮಾ ಡಿಸಲ್ವಾನ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಹೇಳಿ. ನಮಸ್ತೆ. ಹೇಳಿ. ಹೇಳಿ ಮೇಡಮ್. ಈಗ ನಾವು ಅದೇ ಮಾತಾಡ್ತಾ ಇದ್ದೇವೋ, ಏನೋ ಈ ಒಂದು ವಿಶೇಷ ಶಾಲೆಯ ಮಕ್ಕಳಿಗೆ ಶಿಕ್ಷಕರಿಗೆ ವೇತನ ಅಥವಾ ಗೌರವಧನ ಜಾಸ್ತಿ ಆಗಬೇಕು, ತುಂಬಾ ವರ್ಷದಿಂದ ಕೇಳ್ತಾ ಇದ್ದೇವೆ, ಇನ್ನು ಕೂಡ ಆಗಲಿಲ್ಲ ಅಂತ. ಹೌದು ಸರ್. ಹೌದು, ಏನ್ ಹೇಳ್ತೀರಿ ನೀವು? ಏನ್ ಹೇಳುದು ಸರ್, ನಾವು ಅದೇ ನೋವನ್ನು ಅನುಭವಿಸ್ತಾ ಇದ್ದೇವೆ. ಅದ್ರಲ್ಲೂ ನಾನು ವಿಶೇಷ ಶಿಕ್ಷಕಿ ಅಂತ ಹೇಳಿಕ್ ಆಗುದಿಲ್ಲ, ಯಾಕಂತ ಹೇಳಿದ್ರೆ ನಾನು ವೃತ್ತಿಪರ ತರಬೇತಿಯಲ್ಲಿ 25 ವರ್ಷ ಮೇಲ್ಪಟ್ಟ ಮಕ್ಕಳಿಗಾಗಿ ನಾನು ಶಿಕ್ಷಕಿಯಾಗಿ ಅಲ್ಲಿದ್ದೇನೆ. ಅದರಲ್ಲಿ 40ಕ್ಕೂ ಮಿಕ್ಕಿ ನಮ್ಮ ಸಾನ್ನಿಧ್ಯ ಸಂಸ್ಥೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲಾ ಸಂಸ್ಥೆಗಳಲ್ಲೂ ಹೆಚ್ಚಾಗಿ 25 ವರ್ಷ ಮೇಲ್ಪಟ್ಟವರಿಗಿದ್ದಾರೆ. 25 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 1 ರೂಪಾಯಿ ಕೂಡ ಯಾವ ಸವಲತ್ತು ಸರ್ಕಾರದಿಂದ ದೊರೀತಾ ಇಲ್ಲ. ಅದು ಒಂದು ಕಡೆ ಆದ್ರೆ ಎಷ್ಟು ಕಷ್ಟ ಅನುಭವಿಸಬೇಕು ಸಂಸ್ಥೆಯವರು, ನೀವು ಹೇಳಿ ಸರ್. ಹೌದು, ಖಂಡಿತ ಖಂಡಿತ ಖಂಡಿತ. ಅವರ ಒಂದು ಕಣ್ಣೀರು ಒಂದು ಕಡೆ, ಅದನ್ನು ನೋಡುವಾಗ ಸಂಸ್ಥೆಯ ಏನು ಆಡಳಿತದ ಮಂಡಳಿಯವರಿದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ, ನಮಗೆ ಸರ್ಕಾರದಿಂದ ಯಾವ ಸವಲತ್ತು ಇಲ್ಲ,
ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಹೇಗೆ ಹೇಳ್ಬೋದು? ಯಾಕೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿಯವರ ನೋವನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಸಂಸ್ಥೆಯ ಏನು ನಡೆಸ್ತಾ ಇದ್ದಾರೆ ಯಾರು ಅವರು ಮತ್ತು ಅಲ್ಲಿ ಸೇವೆ ಸಲ್ಲಿಸುವವರು ಮಾತ್ರ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಅದಲ್ಲದೆ ಅವರ ಒಂದು ನೋವನ್ನು ಸರಕಾರದೊಳಗೆ ನೀವು ಮಾಧ್ಯಮದವರು ದಯಮಾಡಿ ಮುಟ್ಟಿಸ್ಬೇಕು. ಸೇವಾ ಸಂಸ್ಥೆಗಳ ಇಂಥ ಸಂಸ್ಥೆಗಳನ್ನು ನೀವು ಒಂದು ಸಹಾಯ ನಿಮ್ಮದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಹಾಯ ಅಲ್ಲ, ಅದೊಂದು ಕರ್ತವ್ಯ, ಅದೊಂದು ಕರ್ತವ್ಯ ಮೇಡಮ್, ಅದು ಕರ್ತವ್ಯ, ಮಾಧ್ಯಮದ ಕರ್ತವ್ಯ ಅದು. ಮತ್ತು ಬರೇ ಮಾಧ್ಯಮದ ಕೂಡ ಅಲ್ಲ, ನಾಗರಿಕ ಸಮಾಜದ ಕರ್ತವ್ಯ ಅದು. ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕಣ್ಣು ತೆರೆಯುವಂತಾಗಬೇಕು. ಎಸ್, ಥ್ಯಾಂಕ್ ಯು. ನೀವು ಕಾಲ್ ಮಾಡಿದ್ದಕ್ಕೆ ನಿಮ್ಮ ನೋವು ಮತ್ತು ನಿಮ್ಮ ಕಾಳಜಿ ಖಂಡಿತವಾಗಿಯೂ ನಮಗೆ ಅರ್ಥವಾಗಿದೆ. ಇದು ಇದು ವಸಂತ್ ಶೆಟ್ಟರೆ, ನಮ್ಮ ಏನು ಸಂವಾದವನ್ನು ಮುಗಿಸುವ ಸಮಯ ಕೂಡ ಆಯಿತು. ಸಾಕಷ್ಟು ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ. ಈ ಹಿಂದೆ ಕೂಡ ಇದೇ V4 ಮೀಡಿಯಾ ಮುಖಾಂತರ ವಿಶೇಷ ಮಕ್ಕಳು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿರ್ಬೋದು, ಶಾಲೆ ಶಿಕ್ಷಣ ಸಂಸ್ಥೆಗಳು ಎದುರಿಸ್ತಿರುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಮಾತಾಡಿದ್ದೀರಿ. ಇವತ್ತು ಬಹುಮುಖ್ಯವಾಗಿ ವಿಶೇಷ ಶಾಲೆಯ ಶಿಕ್ಷಕರು ಮತ್ತು ಅಲ್ಲಿಯ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಏನು ಗೌರವಧನ ಏರಿಕೆ ಆಗಬೇಕು ಅನ್ನೋ ವಿಚಾರ ಬಗ್ಗೆ ತುಂಬ ಏನು ಒಂದು ಧರ್ಮ, ಅದೊಂದು ನ್ಯಾಯದ ವಿಚಾರವನ್ನೇ ನೀವು ಮಂಡಿಸಿದಿರಿ ಇಬ್ಬರು ಕೂಡ. ಅದಕ್ಕೆ ಈಗ ಅವರಲ್ಲಿ ಏನು ಸುಮಾ ಹೇಳಿದ್ರಲ್ಲ, 25 ವರ್ಷ ಮೀರಿದ ವಿಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ, ವಯಸ್ಕರಿಗೆ ಯಾವುದೇ ವ್ಯವಸ್ಥೆ ಸರಕಾರದಿಂದ ನಮ್ಮ ರಾಜ್ಯದಲ್ಲಿ ಇಲ್ಲ. ಏನ್ ಮಾಡ್ಬೇಕಿದೆ ನೋಡು. ಅಯ್ಯೋ, ಎಸ್ ನೋಡ. ಮತ್ತೆ ಇನ್ನೊಂದು ಕಾಲ್ ಬಂದಿದೆ. ಎಸ್ ಗುರುರಾಜ್ ಅವರ. ಎಸ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಾನು ನನ್ನ ಮಗ ಇಲ್ಲಿ ಸಾನ್ನಿಧ್ಯದಲ್ಲಿ ಓದ್ತಾ ಇದ್ದಾನೆ, ಸ್ಟೂಡೆಂಟ್ ಆಗಿದ್ದಾನೆ. ಆಯ್ತು ಸರ್. ಸುಮಾರು 12 ವರ್ಷದಿಂದ. ಎಸ್, ಹೇಳಿ ಸರ್. ನಾನು ಅಲ್ಲಿ ಅದರಲ್ಲಿ ಒಂದು ಒಳ್ಳೆ ಅವರ ಶಾಲೆ ನಡೆಸುವ ರೀತಿ ನೋಡಿ ಎಸ್, ಹೇಳಿ ಸರ್. ಬಹಳ ಅದರಲ್ಲಿ ಅವರಿಗೆ ಈಗ ನಿನ್ನೆ ಅವರ ಈ ಪ್ರತಿಭಟನೆ ಮತ್ತೆ ಅವರ ಡಿಮಾಂಡ್ ಬಗ್ಗೆ ಒಂದು ಮಾತಂತ ಹೇಳಿದ್ರೆ ಇದು ಬಾರಿ ಲೇಟ್ ಆಯ್ತು. ಯಾವಾಗ್ಲೂ ಮಾಡ್ಬೇಕಿದ್ದ ಕಾರ್ಯಕ್ರಮ ಯಾವ್ದು ಪ್ರತಿಭಟನೆಯನ್ನು, ಯಾಕಂದ್ರೆ ಅವ್ರು ಅಷ್ಟು ಕಷ್ಟದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಎಷ್ಟೆಲ್ಲಾ ಪ್ರಯತ್ನ ಮಾಡಿ ಯಾವ ನಮ್ಮನೆ ಹೋದ್ರು ಕೂಡ ಈ ನಮ್ಮ ಜನಪ್ರತಿನಿಧಿಗಳು ಯಾವ್ದು ಇನ್ನೂ ಕಣ್ಣು ತೆಗೆದಿಲ್ಲ. ನನ್ಗೆ ಗೊತ್ತಿದ್ದ ಪ್ರಕಾರ ಒಂದು 3 ವರ್ಷ ಮೊದಲು ನಮ್ಮ ಖಾದರ್ನವರು ಅವ್ರೇನೋ ಸ್ವಲ್ಪ ಸಹಾಯ ಮಾಡಿ ಮಕ್ಕಳಿಗೆ ಕೊಡೋ ಗೌರವಧನ ಸ್ವಲ್ಪ ಜಾಸ್ತಿ ಮಾಡಿದ್ರು. ಅದು ಈಗದ ಪರಿಸ್ಥಿತಿಯಲ್ಲಿ ಅದು ಎಲ್ಲಿಗೂ ಸಾಕಾಗುದಿಲ್ಲ. ಆಮೇಲೆ ಇನ್ನೊಂದೇ ವಿಷಯ ಅಂತ ಹೇಳಿದ್ರೆ, ಕೆಲವು ಅಲ್ಲಿ ಬರುವ ಮಕ್ಕಳ ಪೇರೆಂಟ್ಸ್ಗಳು ಕೂಡ ಅಲ್ಲಿಯ ಶಾಲೆಯ ಟೀಚರ್ಗಳದ್ದಾಗ್ಲಿ ಅವ್ರದ್ದು ಅಸಿಸ್ಟ್ ಸಿಬ್ಬಂದಿಗಳ ಬೇಡಿಕೆ ಆಗ್ಲಿ ಗೊತ್ತಿದ್ದು ಕೂಡ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ಬೇಕು ನನ್ನ ಅನಿಸಿಕೆ. ಯಾಕಂದ್ರೆ ಒಳ್ಳೊಳ್ಳೆ ಶ್ರೀಮಂತರ ಮಕ್ಕಳುಗಳು ಕಲಿಸಿದ್ರು ಕೂಡ ಅವರ ಪೇರೆಂಟ್ಸ್ಗಳು ಕೂಡ ಸ್ವಲ್ಪ ಸಹಾಯ ಮಾಡ್ಬೇಕು. ಯಾಕಂದ್ರೆ ಅವರು ಈ ಶಾಲೆಗಳಿಗೆ ಸರ್ಕಾರದಿಂದ ಏನು ಸಹಾಯ ಬರುವುದು ಭಾರಿ ಕಮ್ಮಿ. ಅದಕ್ಕೆ ನಿನ್ನೆದೇ ಉದಾಹರಣೆ ಅವರ ನಿನ್ನೆ ಆ ಪ್ರತಿಭಟನೆಯಲ್ಲಿ. ಸೊ ನನ್ಗೆ ನಿಮ್ಮ ಮುಖಾಂತರ ಅವರಿಗೆ ನೀವೀಗ ಹೇಳಿದ್ರಿ ನಮ್ಮ ಕರ್ತವ್ಯ ಕೂಡ ಅಂತ. ಇನ್ನೊಮ್ಮೆ ನಾನು ಒಂದು ಈಗ ಮುಂಚಿನ ಅವ್ರು ಮಾತಾಡಿದ ಪ್ರಕಾರ ನನ್ನ ಕೂಡ ಒಂದು ಅನಿಸಿಕೆ, ನಿಮ್ಮ ಈ ಮಾಧ್ಯಮದ ಮುಖಾಂತರ ನಿಮ್ಮ ಮೀಡಿಯಾದಿಂದಾಗಿ ನಮ್ಮ ಜನಪ್ರತಿನಿಧಿಗಳು ಸ್ವಲ್ಪ ಆದ್ರೂ ಈ ವಿಶೇಷ ಮಕ್ಕಳ ಒಂದು ಕಡೆಗೆ ಸ್ವಲ್ಪ ಗಮನ ಹರಿಸಿ ಅಲ್ಲಿ ಗೌರವಧನ ಆಗ್ಲಿ ಮತ್ತೆ ಟೀಚರ್ಗಳ ಸಂಬಳ ಆಗ್ಲಿ ಮೇಂಟೆನೆನ್ಸ್ ಆಗ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡುವಂತೆ ನಾನು ನಿಮ್ಮ ಹತ್ರ ಕಳಕಳಿಯಿಂದ ವಿನಂತಿ. ಯಾಕೆಂದ್ರೆ ಮತ್ತೊಂದು ನಾನು ವಸಂತ ಶೆಟ್ಟರ್ ಸಾನ್ನಿಧ್ಯದಿಂದ ಮಾತ್ರ ನಂಗೆ ಪರಿಚಯ ಅಲ್ಲ, ನಂಗೆ ಸುಮಾರು ಸಣ್ಣ ಮಟ್ಟಿಗೆ ಒಂದು 30-40 ವರ್ಷ ಹಿಂದಿನ ಪರಿಚಯ ಇದೆ. ಆದ್ರಿಂದ ಅವರು ಮಾಡುವ ಕೆಲಸ, ಅವರು ಬಿಡುವ ಕಷ್ಟ, ಈ ಒಂದು ಶಿಕ್ಷಕರ ಸಂಬಳಕ್ಕೆ ತಿಂಗಳಿಗೆ ಆಗುವಾಗ ಗೌರ್ಮೆಂಟ್ಗೆ ಹೋಗುದು, ಬೆಂಗಳೂರಿಗೆ ಹೋಗುದು, ಅದು ಮಾಡುವ ನೋಡಿದ್ರೆ ಖಂಡಿತವಾಗಿ. ಯಾಕೆಂದ್ರೆ ಅವರ ಬಾಕಿ ಶಾಲೆಗಳಲ್ಲೆಲ್ಲ ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಾರೆ. ಇಲ್ಲಿ ಬರುವಂತ ಬಡ ಮಕ್ಕಳು ಡೊನೇಷನ್ ಕೊಡುವಂತ ತಾಕತ್ತು ಇರುವುದಿಲ್ಲ. ಅವರಿಗೆ ಸರ್ಕಾರವೇ ಮಾಡ್ಬೇಕು. ಸೊ ನನ್ನದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನಿಮ್ಮ ಈ ಮೀಡಿಯಾ ಮುಖಾಂತರ ಆದಷ್ಟು ಒಂದು ಪ್ರೆಷರ್ ಹಾಕಿ ಈ ಶಾಲೆಗಳಿಗೆ ಶಿಕ್ಷಕರಿಗೆ ಒಂದು ಸಂಬಳ ಜಾಸ್ತಿ ಆಗುವ ಮಾಡ್ಬೇಕಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗುರುರಾಜ್ ಸರ್. ಥ್ಯಾಂಕ್ ಯು. ಅದೇ ನಿಮ್ಮ ಏನು ಕಾಳಜಿಗೆ ಕೂಡ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಏನು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರಿಗೆ ಮತ್ತು ಸುಪ್ರೀತಾ ಮೇಡಮ್ ಅವರಿಗೆ ಇಬ್ಬರಿಗೆ ಕೂಡ ನಾನು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನೀವು ಕೂಡ ಈ ಒಂದು ಸಂವಾದವನ್ನು ಕೇಳಿ ಸುಮ್ಮನೆ ಒಂದು ಕಿವಿಯಲ್ಲಿ ಕೇಳಿ ಅಥವಾ ಕಣ್ಣಲ್ಲಿ ನೋಡಿ ಸುಮ್ಮನೆ ಇರಬೇಡಿ. ಕನಿಷ್ಠ ನಿಮಗೆ ಗೊತ್ತಿರುವಂಥ ಒಬ್ಬ ಜನಪ್ರತಿನಿಧಿಗಾದರೂ ಕನಿಷ್ಠ ಒಂದು ಫೋನ್ ಮಾಡಿ ಆದರೂ ಹೇಳಿ,
ನೋಡಿ ನಮ್ಮೂರಿನಲ್ಲಿ ಇಂಥ ಒಂದು ವಿಶೇಷ ಶಾಲೆಗಳಿದ್ದಾವೆ, ಆ ಶಾಲೆಯ ಶಿಕ್ಷಕರು, ಆ ಶಾಲೆಯಲ್ಲಿ ದುಡಿತಾ ಇರುವ ಶಿಕ್ಷಕೇತರ ಸಿಬ್ಬಂದಿಯ ಬಗ್ಗೆ ನಿಮ್ಮ ಸರ್ಕಾರ ಸ್ವಲ್ಪ ಕಾಳಜಿ ವಹಿಸಿ ಅನ್ನುವಂಥ ಒಂದು ಸಣ್ಣ ಬೇಡಿಕೆಯನ್ನಾದರೂ ನಾವು ಮುಂದೆ ಇಡಬೇಕಾಗಿದೆ. ಸೊ ಹಾಗಿದ್ದರೆ ಮಾತ್ರ ನಾವೊಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.